श्रीकृष्ण चैतन्य देवं श्रीराधा कृष्ण पादान् च गणललिता श्रीविशाखान्वितान् च। हे कृष्णा करुणा सिन्धो दीनबन्धो जगत्पते गोपेश गोपिकान्ता राधाकान्ता नमोऽस्तुते। तप्तकाञ्चन घोराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वती देवे गौरवाणी प्रचारिणे निर्विशेषा शून्यवादी पाश्चात्यदेशतारिणे। जयो श्री कृष्ण चैतन्य प्रभो नित्यानंद श्री अद्वैत गदाधर शिवसदि गौरभक्तवृंद। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಶ್ರೀ ಚೈತನ್ಯ ಚರಿತಾಮೃತ ಪುಸ್ತಕ ಓದುವ ತರಗತಿಗೆ ಸ್ವಾಗತ. ಇದನ್ನು ಆಯೋಜಿಸಿದಂತ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಮತ್ತು ಎಲ್ಲ ನನ್ನ ಗುರುಗಳಿಗೂ ನನ್ನ ನಿಮ್ಮೆಲ್ಲರ ವಂದನೆಗಳನ್ನ ಸಲ್ಲಿಸ್ತಾ ನಾವು ಈ ತರಗತಿಯನ್ನ ಶುರು ಮಾಡೋಣ. ಮೊದಲು ಒಂದು ಸಣ್ಣ ಪ್ರೇಯರ್ ಅಂತ ಮಾಡೋಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಭಕ್ತವೃಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ ಜಯ ಅದ್ವೈತ ಚಂದ್ರ ಜಯ ನಿತ್ಯಾನಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ ಹರೇ ಕೃಷ್ಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಮೊದಲನೆಯ ಸಂಪುಟದ 1ನೇ ಅಧ್ಯಾಯದ 35ನೇ ಶ್ಲೋಕದಲ್ಲಿದ್ದೀವಿ ನಾವು. ನಿನ್ನೆ ಗುರುವಿನ ಮತ್ತೆ 6 ತತ್ವಗಳ ಬಗ್ಗೆ ನಾವು ಅದನ್ನು ವಿವರಣೆಯನ್ನು ಕೊಟ್ಟರು. ಆಧ್ಯಾತ್ಮ ಗುರುಗಳು ಮತ್ತೆ ಭಗವದ್ಭಕ್ತರು ಮತ್ತೆ ಭಗವಂತನ ಅವತಾರ ಪುರುಷರು, ಅವನ ಸಾಂಶ ವಿಸ್ತರಣೆ ಮತ್ತೆ ಅವನ ಶಕ್ತಿಗಳು, ಸ್ವಂತ ದೇವ ಭಗವಂತ ಕೃಷ್ಣ ಚೈತನ್ಯರು, ಇವ್ರಿಗೆಲ್ಲರಿಗೂ ಗೌರವ ನಮನಗಳನ್ನ ಸಲ್ಲಿಸ್ತದೆ. ಈ ಒಂದು ಅಧ್ಯಾಯದಲ್ಲಿ ಬರೀ ಎಲ್ಲಾ ಗುರುಗಳಿಗೆ ಒಂದು ವಂದನೆಯನ್ನ ಅಥವಾ ಒಂದು ಪ್ರಾರ್ಥನೆಯನ್ನೇ ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. 35ನೇ ಶ್ಲೋಕ 35. ಮಂತ್ರ ಗುರು ಆರಾಯತ ಶಿಕ್ಷಾ ಗುರು ಗಣ ಮಂತ್ರ ಗುರು ಆರಾಯತ ಶಿಕ್ಷಾ ಗುರು ಗಣ ತಾನಹಾರ ಚರಣ ಆಗೆ ಕರಿಯ ವಂದನ ತಾನಹಾರ ಚರಣ ಆಗೆ ಕರಿಯೇ ವಂದನ ಮಂತ್ರ ಗುರು ಆರಾಯತ ಶಿಕ್ಷಾ ಗುರು ಗಣ ಮಂತ್ರ ಗುರು ಆರಾಯತ ಶಿಕ್ಷಾ ಗುರು ಗಣ ತಾನಹಾರ ಚರಣ ಆಗೆ ಕರಿಯೇ ವಂದನ ತಾನಹಾರ ಚರಣ ಆಗೆ ಕರಿಯೇ ವಂದನ ತಾನಹಾರ ಚರಣ ತಾನಹಾರ ಚರಣ ಆಗೆ ಕರಿಯೇ ವಂದನ ತಾನಹಾರ ಚರಣ ಆಗೆ ಕರಿಯೇ ವಂದನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾವ್ದು ಹೇಳ್ಬೇಕಾ? ಹೇಳಿದಾದ್ರೆ ಹೇಳಿ ಅಥವಾ ವರ್ಡ್ ಬೈ ವರ್ಡ್.
ಹೇಳ್ಬೇಕಾ ಶ್ಲೋಕ? ಹೇಳುದಾದ್ರೆ ಹೇಳಿ, ಇಲ್ಲದಿದ್ರೆ ಇದು. ಮಂತ್ರ ಗುರು ಆರಾಯತ ಶಿಕ್ಷಾ ಗುರು ಗಣ ತಾಜಾರ ಚರಣ ಆಗೆ ಕರಿಯ ವಂದನ. ಮಂತ್ರ ಗುರು ದೀಕ್ಷಾ ಗುರುವಿಗೆ ಆರ ಮತ್ತು ಯತ್ ಎಷ್ಟು ಜನ ಇದ್ದಾರೋ, ಶಿಕ್ಷಾ ಗುರು ಗಣ ಶಿಕ್ಷಾ ಗುರುಗಳು, ತಾಗಾಹಾರ ಎಲ್ಲರ ಚರಣ ಪಾದ ಕಮಲಗಳಿಗೆ ಹಾಗೆ ಮೊದಲ ಕರಿಯೆ ಮಾಡುತ್ತೇನೆ ವಂದನ ಗೌರವಪೂರ್ವಕ ನಮನವನ್ನು. ಅನುವಾದ: ಮೊದಲು ನಾನು ನನ್ನ ದೀಕ್ಷಾ ಗುರುಗಳ ಪಾದ ಕಮಲಗಳಿಗೆ ಮತ್ತು ನನ್ನ ಶಿಕ್ಷಾ ಗುರುಗಳಿಗೆ ಗೌರವಪೂರ್ವಕ ನಮನ ಮಾಡುತ್ತೇನೆ. ಭಾವಾರ್ಥ: ಶ್ರೀಲ ಜೀವ ಗೋಸ್ವಾಮಿಯವರು ತಮ್ಮ ಭಕ್ತಿ ಸಂದರ್ಭ ಎಂಬ ಕೃತಿಯಲ್ಲಿ 202 ಶುದ್ಧ ವೈಷ್ಣವರ ಗುರಿ ನಿಷ್ಕಲಂಕ ಭಕ್ತಿ ಸೇವೆ ಎಂದು, ಇಂಥ ಭಕ್ತಿ ಸೇವೆಯನ್ನು ಇತರ ಭಕ್ತರೊಡನೆ ಮಾಡಬೇಕು ಎಂದು ಹೇಳಿದ್ದಾರೆ. ಕೃಷ್ಣ ಭಕ್ತರ ಸಹವಾಸದಿಂದ ಕೃಷ್ಣ ಭಕ್ತಿ ಬೆಳೆಯುತ್ತದೆ ಮತ್ತು ತನ್ಮೂಲಕ ಭಗವಂತನ ಪ್ರೇಮಪೂರ್ಣ ಭಕ್ತಿ ಸೇವೆ ಮಾಡಬೇಕೆಂಬ ಒಲವೂ ಬರುತ್ತದೆ. ಕ್ರಮೇಣ ಭಕ್ತಿ ಸೇವೆಯಲ್ಲಿ ಮುಂದುವರೆದು ಪರಮ ಪ್ರಭುವಿನ ಬಳಿ ಸಾರುವ ದಾರಿ ಇದು. ನಿರ್ಮಲವಾದ ಭಕ್ತಿ ಸೇವೆಯನ್ನು ಬಯಸುವವನು ಕೃಷ್ಣ ಭಕ್ತರ ಸಹವಾಸ ಮಾಡಬೇಕು. ಏಕೆಂದರೆ ಅಂಥ ಸಹವಾಸದಿಂದ ಮಾತ್ರವೇ ಬದ್ಧಾತ್ಮನು ದಿವ್ಯ ಪ್ರೇಮದ ಸವಿಯನ್ನು ತಿಳಿಯಬಲ್ಲನು. ಹೀಗೆ ನಿರ್ದಿಷ್ಟ ರೂಪದ ಭಗವಂತನೊಂದಿಗೆ ತನ್ನ ನಿತ್ಯ ಸಂಬಂಧವನ್ನು ತನ್ನೊಳಗೆ ನಿತ್ಯವಾಗಿ ಇರುವ ದಿವ್ಯ ರಸದಂತೆ ಪುನರ್ಜೀವನಗೊಳಿಸಿಕೊಳ್ಳಬಹುದು. ಕೃಷ್ಣ ಪ್ರಭು ಚಟುವಟಿಕೆಗಳಿಂದ ವ್ಯಕ್ತಿಯು ಕೃಷ್ಣ ಪ್ರೇಮವನ್ನು ಬೆಳೆಸಿಕೊಂಡರೆ ಅವನು ಪರಮ ಸತ್ಯವನ್ನು ಅರಿಯಬಹುದು. ಆದರೆ ತಾರ್ಕಿಕ ವಾದ ವಿವಾದಗಳಿಂದ ವ್ಯಕ್ತಿಯು ದೇವರನ್ನು ಅರಿಯಲು ಪ್ರಯತ್ನಿಸಿದರೆ ಅವನಿಂದ ಅದು ಸಾಧ್ಯವಾಗುವುದಿಲ್ಲ. ಅಂತವನಿಗೆ ನಿರ್ಮಲ ಭಕ್ತಿಯ ಸವಿಯೂ ದೊರಕದು. ಇದರ ರಹಸ್ಯ ಇಷ್ಟೇ: ಭಗವಂತನನ್ನು ಅರಿಯುವ ವಿಜ್ಞಾನವನ್ನು ಪರಿಪೂರ್ಣವಾಗಿ ತಿಳಿದಿರುವವರಿಂದ ಕೇಳಿ ತಿಳಿದುಕೊಳ್ಳಬೇಕು ಮತ್ತು ಅವರು ಹೇಳಿದ ಸೇವಾ ವಿಧಾನವನ್ನು ಆರಂಭಿಸಬೇಕು. ಭಗವಂತನ ನಾಮ, ರೂಪ, ಗುಣಗಳು ಮೊದಲಾದವುಗಳಿಂದ ಮೊದಲೇ ಆಕರ್ಷಿತರಾದ ಭಕ್ತನಿಗೆ ನಿರ್ದಿಷ್ಟ ಭಕ್ತಿ ಸೇವಾ ವಿಧಾನವನ್ನು ಅನುಸರಿಸುವಂತೆ ಹೇಳಬಹುದು. ಭಗವಂತನ ಬಳಿ ಸಾರಲು ಅನುಸರಿಸಬೇಕಾದ ತಾರ್ಕಿಕ ವಿಧಾನದ ಬಗ್ಗೆ ಅವನು ತನ್ನ ಸಮಯ ಹಾಳು ಮಾಡಿಕೊಳ್ಳಬೇಕಾಗಿಲ್ಲ. ನಿಷ್ಣಾತನಾದ ಗುರುವಿಗೆ ತನ್ನ ಶಿಷ್ಯನ ಶಕ್ತಿಯನ್ನು ಭಗವಂತನ ದಿವ್ಯ ಸೇವೆಗೆ ಹೇಗೆ ಬಳಸಿಕೊಳ್ಳಬೇಕೆಂಬುದು ಚೆನ್ನಾಗಿ ಗೊತ್ತು. ಹೀಗೆ ಗುರುವು ಭಕ್ತನನ್ನು ಅವನ ವಿಶೇಷ ಒಲವಿಗೆ ಅನುಸಾರವಾಗಿ ನಿರ್ದಿಷ್ಟ ಭಕ್ತಿ ಸೇವೆಯಲ್ಲಿ ತೊಡಗಿಸುತ್ತಾನೆ. ಭಕ್ತನಿಗೆ ಒಬ್ಬನೇ ಒಬ್ಬ ದೀಕ್ಷಾ ಗುರುವಿರಬೇಕು. ಏಕೆಂದರೆ ಒಬ್ಬನಿಗಿಂತ ಹೆಚ್ಚು ದೀಕ್ಷಾ ಗುರುಗಳನ್ನು ಸ್ವೀಕರಿಸಬಾರದೆಂದು ಧರ್ಮ ಗ್ರಂಥಗಳಲ್ಲಿ ವಿಧಿಸಲಾಗಿದೆ. ಆದರೆ ವ್ಯಕ್ತಿಯು ಎಷ್ಟು ಜನ ಶಿಕ್ಷಾ ಗುರುಗಳನ್ನು ಬೇಕಾದರೂ ಸ್ವೀಕರಿಸಬಹುದು, ಅದಕ್ಕೆ ಮಿತಿ ಇಲ್ಲ. ಸಾಮಾನ್ಯವಾಗಿ ಆಮೇಲೆ ಸಾಮಾನ್ಯವಾಗಿ ಆಧ್ಯಾತ್ಮಿಕ ಮೇಲೆ ಉಂಟು ಲೈನ್ ಸಾಮಾನ್ಯವಾಗಿ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಸತತವಾಗಿ ಶಿಕ್ಷಣ ನೀಡುವ ಗುರು ಆಮೇಲೆ ಗುರುವನ್ನು ಸ್ವೀಕರಿಸಿ ದೀಕ್ಷೆ ತೆಗೆದುಕೊಳ್ಳಲು ಹಿಂಜರಿಯುವವರು ಪರಮ ಪದವನ್ನು ಅಥವಾ ವೈಕುಂಠವನ್ನು ಸೇರಲು ಮಾಡುವ ಪ್ರಯತ್ನ ಖಂಡಿತ ವ್ಯರ್ಥವಾಗುತ್ತದೆ. ಸರಿಯಾಗಿ ದೀಕ್ಷೆ ಪಡೆಯದವನು ತಾನೊಬ್ಬ ಭಕ್ತೋತ್ತಮನೆಂದು ಪ್ರದರ್ಶಿಸಿಕೊಳ್ಳಬಹುದು. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಹಾದಿಯಲ್ಲಿ ಅವನು ನಿಜವಾಗಿ ಅನೇಕ ಅಡ್ಡಿ ಆತಂಕಗಳನ್ನು ಎದುರಿಸಿಯೇ ತೀರಬೇಕಾಗುತ್ತದೆ. ಇದರ ಪರಿಣಾಮವಾಗಿ ಅವನಿಗೆ ತನ್ನ ಸಂಸಾರ ತಾಪತ್ರಯಗಳಿಂದ ಬಿಡುಗಡೆ ಇಲ್ಲ. ಅಂತ ನಿಸ್ಸಹಾಯಕ ವ್ಯಕ್ತಿಯ ಪರಿಸ್ಥಿತಿಯನ್ನು ಚುಕ್ಕಾಣಿ ಇಲ್ಲದ ಹಡಗಿಗೆ ಹೋಲಿಸಲಾಗಿದೆ. ಏಕೆಂದರೆ ಅಂತ ಹಡಗು ಎಂದಿಗೂ ತನ್ನ ಗಂತವ್ಯವನ್ನು ತಲುಪಲಾರದು. ವ್ಯಕ್ತಿಯು ಭಗವದ್ ಅನುಗ್ರಹವನ್ನು ಸಂಪಾದಿಸ ಬಯಸಿದ್ದೇ ಆದರೆ ಅವನು ಗುರುವನ್ನು ಸ್ವೀಕರಿಸಲೇಬೇಕು. ಗುರುವಿನ ಸೇವೆ ಮಾಡುವುದು ಅತ್ಯವಶ್ಯಕ. ನೇರವಾಗಿ ಗುರು ಸೇವೆ ಮಾಡುವ ಅವಕಾಶ ದೊರೆಯದಿದ್ದರೆ ಹರೇ ಕೃಷ್ಣ ಭಕ್ತನಾದವನು ಗುರುವಿನ ಉಪದೇಶಗಳನ್ನು ನೆನೆಯುವುದರ ಮೂಲಕ ಅವನ ಸೇವೆ ಮಾಡಬೇಕು. ಗುರುವಿನ ಉಪದೇಶಗಳಿಗೂ ಗುರುವಿಗೂ ಏನೂ ವ್ಯತ್ಯಾಸ ಇಲ್ಲ. ಆದ್ದರಿಂದ ಗುರುವು ಇಲ್ಲದಿರುವಾಗ ಅವನ ಮಾರ್ಗದರ್ಶಕ ಸೂತ್ರಗಳನ್ನು ಪಾಲನೆ ಅವನ ಮಾರ್ಗದರ್ಶಕ ಸೂತ್ರಗಳ ಪಾಲನೆ ಶಿಷ್ಯನ ಹೆಮ್ಮೆಯ ವಿಷಯವಾಗಬೇಕು.
ಗುರುವಿನಿಂದ ಆಗಲಿ ಬೇರೆ ಯಾರಿಂದ ಆಗಲಿ ತಾನು ಏನನ್ನೂ ತಿಳಿದುಕೊಳ್ಳಬೇಕಾಗಿಲ್ಲವೆಂದು ವ್ಯಕ್ತಿಯು ಭಾವಿಸಿದರೆ ಅವನು ಆ ಕ್ಷಣ ಭಗವಂತನ ಪಾದ ಕಮಲಗಳಲ್ಲಿ ಪಾಪವೆಸಗಿದಂತೆ. ಅಂತ ಪಾಪಿಯು ಎಂದಿಗೂ ಪರಮ ಪದಕ್ಕೆ ಮರಳಲಾರ. ನಿಜವಾಗಿ ಶ್ರದ್ಧಾಯುಕ್ತನಾದ ವ್ಯಕ್ತಿಯು ಶಾಸ್ತ್ರದಲ್ಲಿ ಉಕ್ತವಾಗಿರುವಂತೆ ಸದ್ಗುರುವನ್ನು ಸ್ವೀಕರಿಸಬೇಕಾದದ್ದು ಅವಶ್ಯಕ. ವ್ಯಕ್ತಿಯು ವಂಶ ಪಾರಂಪರ್ಯವಾದ ಇಲ್ಲವೇ ವಾಡಿಕೆಯ ಸಾಮಾಜಿಕ ಮತ್ತು ಮತೀಯ ಆಧಾರದ ಮೇಲೆ ಗುರುವನ್ನು ಸ್ವೀಕರಿಸಬಾರದೆಂದು ಶ್ರೀ ಜೀವ ಗೋಸ್ವಾಮಿಯವರು ತಿಳಿಸುತ್ತಾರೆ. ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲು ವ್ಯಕ್ತಿಯು ಅರ್ಹನಾದ ಗುರುವನ್ನು ಹುಡುಕಬೇಕು ಅಷ್ಟೇ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಎಲ್ಲರಿಗೂ ಸ್ವಾಗತ. ಮತ್ತೊಮ್ಮೆ ಅನುವಾದ ಪ್ರಪಾದ್ಗಿದೆ. ಮೊದಲು ನಾನು ನನ್ನ ದೀಕ್ಷಾ ಗುರುಗಳ ಪಾದಕಮಲಗಳಿಗೆ ಮತ್ತು ನನ್ನ ಶಿಕ್ಷಾ ಗುರುಗಳಿಗೆ ಗೌರವ ಪೂರ್ವಕ ನಮನ ಮಾಡುತ್ತೇನೆ ಅಂತ ಹೇಳ್ತಾರೆ. ಈ ಅಂದ್ರೆ ಇಲ್ಲಿ ನಾವು ಈ ಒಂದು ಅಧ್ಯಾಯದ ಹೆಸರೇ ಆಧ್ಯಾತ್ಮಿಕ ಗುರುಗಳು. ಬರೀ ಗುರುಗಳ ಬಗ್ಗೆ ವಂದನೆಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ದೀಕ್ಷಾ ಗುರುಗಳಿಗೆ ಅಥವಾ ಶಿಕ್ಷಾ ಗುರುಗಳಿಗೆ ಎಷ್ಟೊಂದು ಒಂದು ಗೌರವ ಕೊಡ್ತಾ ಇದ್ದಾರೆ ಇದನ್ನ ಅಂತ ಹೇಳ್ಬಿಟ್ಟು ನಾವು ಗೊತ್ತಾಗುತ್ತೆ. ನಾವು ದಿನಾನು ನಾವು ನಮ್ಮ ಕೃಷ್ಣ ಕಾನ್ಶಿಯಸ್ ಇದ್ರಲ್ಲಿ ಅಥವಾ ನಾವು ದೇವಸ್ಥಾನದಲ್ಲಿ ನೋಡಿದ್ರೆ ಗುರುಗಳಿಗೆ ನಾವು ಎಷ್ಟು ಒಂದು ಮರ್ಯಾದೆ ಕೊಡ್ತೀವಿ, ಎಷ್ಟೊಂದು ಗೌರವ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬೆಳಗ್ಗೆ ನಾವು ಒಂದು ದೇವಸ್ಥಾನ ಓಪನ್ ಆದಾಗಿಂದನೂ ನಾವು ಗುರುಗಳಿಗೆಲ್ಲ ವಂದನೆಯನ್ನ ಮಾಡ್ತಾ ಬರ್ತೀವಿ. ಹಾಗೆ ನೋಡಿ, ಪ್ರಭುಪಾದ ಪ್ರಣತಿ ಮಾಡ್ತೀವಿ, ಭಕ್ತಿ ಸಿದ್ಧಾಂತ ಎಲ್ಲರಿಗೂ ಒಂದು ಪ್ರಣತಿ, ಎಲ್ಲರಿಗೂ ಒಂದು ಗೌರವವನ್ನ ಸಲ್ಲಿಸ್ತೀವಿ. ಎಲ್ಲಾ ಹಾಡುಗಳು ಸುಮಾರಾಗಿ ನಮ್ಮಲ್ಲಿರೋದೆಲ್ಲ ಗುರುಗಳ ಒಂದು ಸಲುವಾಗಿ. ಯಾಕೆಂದ್ರೆ ಭಗವಂತ ಏನು ಸ್ವೀಕರಿಸೋದಿದ್ರು ತಾನು ಡೈರೆಕ್ಟ್ ಆಗಿ ತಗೊಳ್ಳೋದಿಲ್ವಂತೆ. ಎಲ್ಲಾನು ಗುರುಗಳ ಮೂಲಕ. ಅಂದ್ರೆ ನಾವೀಗ ನಮ್ಮ ಗುರುಗಳಿಗೆ ಕೊಟ್ರೆ ಅವ್ರ ಗುರುಗಳಿಗೆ ಕೊಡ್ತಾರೆ, ಅವ್ರು ಹಿಂಗೆ ಹೋಗಿ ಅಲ್ಲಿಂದ ಗುರುಗಳ ಮೂಲಕವಾಗಿ ಅದು ಹೋಗಿ ಭಗವಂತನಿಗೆ ತಲುಪುತ್ತೆ. ಆದ್ರಿಂದ ಗುರುಗಳಿಗೆ ತುಂಬಾ ಒಂದು ಮರ್ಯಾದೆನ ಅಥವಾ ಗೌರವನ ನಮ್ಮ ಈ ಕೃಷ್ಣ ಕಾನ್ಶಿಯಸ್ ಅಲ್ಲಿ ಖಂಡಿತವಾಗೂ ಕೊಡ್ತಾರೆ. ಎಲ್ಲರೂ ಕೊಡ್ತಾರೆ. ಬಟ್ ಇದರಲ್ಲಿ ನಾವು ನೋಡೋದಾದ್ರೆ ಮುಖ್ಯವಾಗಿ ಗೌಡಿಯ ಇದರಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಆದ್ರಿಂದ ಈ ಫುಲ್ ಚಾಪ್ಟರ್ ಫುಲ್ ಬರೀ ಆಧ್ಯಾತ್ಮ ಗುರುಗಳ ಬಗ್ಗೆನೇ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಭಾವಾರ್ಥ ಪ್ರಪಾದಿದೆ. ಶೀಲಾ ಜೀವ ಗೋಸ್ವಾಮಿಯವರು ತಮ್ಮ ಭಕ್ತಿ ಸಂದರ್ಭ ಎಂಬ ಕೃತಿಯಲ್ಲಿ ಶುದ್ಧ ವೈಷ್ಣವರ ಗುರಿ ನಿಷ್ಕಲಂಕ ಭಕ್ತಿ ಸೇವೆ ಎಂದು, ಇಂತಹ ಭಕ್ತಿ ಸೇವೆಯನ್ನು ಇತರ ಭಕ್ತರೊಡನೆ ಮಾಡಬೇಕು ಎಂದು ಹೇಳಿದ್ದಾರೆ. ಆಮೇಲೆ ಇಲ್ಲಿ ಒಂದು ಯಾವಾಗ್ಲೂ ಭಕ್ತರ ಸಂಘ ಅದು ಒಂದು ತುಂಬಾ ಇಂಪಾರ್ಟೆಂಟ್ ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ಶೀಲಾ ಗೋಸ್ವಾಮಿ ಹೇಳ್ತಾರೆ, ಈಗ ಒಂದು ಶುದ್ಧ ಭಕ್ತನ ಗುರಿ ತಲುಪಬೇಕು ಅಂತ ಅದು ಫಸ್ಟ್ ಒಂದು ಗುರಿ ನಿಷ್ಕಲಂಕ ಭಕ್ತಿ ಸೇವೆ. ಈ ಭಕ್ತಿ ಸೇವೆಯನ್ನ ನೀನ್ ಹೇಗೆ ಪಡಿಬಹುದು ಅಂದ್ರೆ ಭಕ್ತರೊಡನೆ ಪಡಿಬಹುದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾವು 9 ಹಂತ ಇದೆ ಅಲ್ವಾ ನಮ್ಗೆ ಒಂದು ಇದರಲ್ಲಿ ಅಂದ್ರೆ ಭಕ್ತಿ ಮಾಡೋದ್ರಲ್ಲಿ 9 ಹಂತ ಇದೆ. ಅದರಲ್ಲಿ ಶ್ರದ್ಧಾ ಸಾಧು ಸಂಘ ಇದೆಲ್ಲ, ಶ್ರದ್ಧಾ ಫಸ್ಟ್, ಅದ ನಂತರ ಬರೋದು ಸಾಧು ಸಂಘನೇ ಬಹಳ ಇದು. ಅಂದ್ರೆ ಭಕ್ತರ ಒಂದು ಸಂಘವನ್ನ ಮಾಡ್ಬೇಕು. ಇಂಥ ಭಕ್ತಿ ಸೇವೆನ ಈ ತರ ಭಕ್ತರೊಡನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಈಗ ನಾವೊಂದೇ ಒಬ್ರೇ ಮಾಡಿದ್ರೆ ಇದಲ್ಲ ಭಕ್ತಿ ಸೇವೆ ಮಾಡೋದು. ಅದನ್ನ ಭಕ್ತರ ಸಂಘ ಮಾಡಿದಾಗ ತುಂಬಾ ಒಂದು ವೇಟೇಜ್ ಅಂದ್ರೆ ಇದಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಸೇವೆ ಮಾಡಬೇಕು. ಕೃಷ್ಣ ಭಕ್ತರ ಸಹವಾಸದಿಂದ ಕೃಷ್ಣ ಭಕ್ತಿ ಬೆಳೆಯುತ್ತದೆ. ನೋಡಿ, ಭಕ್ತರ ಜೊತೆಯಲ್ಲಿ ನಾವು ಕೃಷ್ಣ ಭಕ್ತಿ ಮಾಡಿದ್ರೆ ಅಂದ್ರೆ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಯಕ್ಕೆ ತುಂಬಾ ಈಸಿ ಆಗುತ್ತೆ. ಮತ್ತು ತನ್ಮೂಲಕ ಭಗವಂತನ ಪ್ರೇಮಪೂರ್ಣ ಭಕ್ತಿ ಸೇವೆ ಮಾಡಬೇಕೆಂಬ ಒಲವು ಬರ್ತದೆ. ಯಾವಾಗ ನಾವು ಅವರ ಜೊತೆಯಲ್ಲಿ ಮಾಡ್ತೀವೋ, ಭಕ್ತರ ಸಂಘದಲ್ಲಿ ನಾವು ಭಕ್ತಿ ಮಾಡ್ತೀವೋ, ಅವಾಗ ನಮಗೆ ಒಲವು ಜಾಸ್ತಿ ಆಗ್ತದೆ. ಅಂದ್ರೆ ಒಂದು ತುಂಬಾ ಒಂದು ಪ್ರೀತಿ, ವಿಶ್ವಾಸ ಅಥವಾ ಒಂದು ನಂಬಿಕೆ ಎಲ್ಲ ಬರುತ್ತೆ. ಕ್ರಮೇಣ ಭಕ್ತಿ ಸೇವೆಯಲ್ಲಿ ಮುಂದುವರಿದು ಪರಮಪ್ರಭುವಿನ ಬಳಿ ಸಾರುವ ದಾರಿ ಇದು ಅಂತ ಹೇಳ್ತಾ ಇದ್ದಾರೆ. ನಿರ್ಮಲವಾದ ಭಕ್ತಿ ಸೇವೆಯನ್ನು ಬಯಸುವವನು ಕೃಷ್ಣ ಭಕ್ತರ ಸಹವಾಸ ಮಾಡ್ಬೇಕು ಅಂತ ಹೇಳ್ತಾರೆ. ಒಂದು ನಿರ್ಮಲವಾದ ಒಂದು ಪ್ಯೂರ್ ಆಗಿ ಒಂದು ಶುದ್ಧವಾಗಿ ನಾವು ಒಂದು ಭಕ್ತಿ ಸೇವೆ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ನಾವು ಕೃಷ್ಣರ ಭಕ್ತರ ಸಂಘನೆ ನಾವು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಏಕೆಂದರೆ ಅಂತ ಸಹವಾಸದಿಂದ ಮಾತ್ರವೇ ಬದ್ಧಾತ್ಮನು ದಿವ್ಯ ಪ್ರೇಮ ಸವಿಯನ್ನು ತಿಳಿಯಬಲ್ಲನು. ಯಾಕೆಂದ್ರೆ ಶುದ್ಧ ಭಕ್ತರಿರಲ್ಲ, ಅವ್ರಿಗೆ ಆಗ್ಲೇ ಅವರು ಆಧ್ಯಾತ್ಮಿಕದಲ್ಲಿ ಇದ್ದಾರೆ. ಸೊ ಅವರ ಬಂದು ಸಹವಾಸ ಮಾಡೋದ್ರಿಂದ ನಾವು ನಮ್ಮ ಒಂದು ಬದ್ಧ ಸ್ಥಿತಿಯಿಂದ ನಾವು ದಿವ್ಯ ಪ್ರೇಮದ ಭಗವಂತನ ಒಂದು ಪ್ರೇಮದ ಸವಿಯನ್ನ ಸವಿಯಲಿಕ್ಕೆ ನನ್ಗೆ ಈಸಿ ಆಗುತ್ತೆ ಅಂತ ಹೇಳ್ತಾರೆ.
ಹೀಗೆ ನಿರ್ದಿಷ್ಟ ರೂಪದ ಭಗವಂತನೊಂದಿಗೆ ತನ್ನ ನಿತ್ಯ ಸಂಬಂಧವನ್ನು ತನ್ನೊಳಗೆ ನಿತ್ಯವಾಗಿರುವ ದಿವ್ಯ ರಸದಂತೆ ಪುನರುಜ್ಜೀವನಗೊಳಿಸಿಕೊಳ್ಳಬಹುದು. ಯಾವಾಗ ನಾವು ಭಗವಂತನನ್ನ ಒಂದು ಭಕ್ತಿ ಮಾಡ್ಲಿಕ್ಕೆ ಶುರು ಮಾಡ್ತೀವಿ, ಅವಾಗ ಏನಾಗುತ್ತೆ ಗೊತ್ತಾ, ನಮ್ಮ ಒಳಗೆ ಆಕ್ಚುಲಿ ಏನಂದ್ರೆ ಎಲ್ಲಾರ್ಗು ನಮ್ಮ ಒಂದು ಹುಟ್ಟಿದ ತಕ್ಷಣನೇ ನಮ್ಮೊಳಗೆ ಒಂದು ಆಧ್ಯಾತ್ಮಿಕ ಇದಿರುತ್ತೆ, ಬಟ್ ಅದು ನಮ್ಗೆ ಸುಪ್ತವಾಗಿರುತ್ತೆ, ಅಂದ್ರೆ ಒಂಥರ ನಿದ್ರಾವಸ್ಥೆಯಲ್ಲಿ ಇರುತ್ತೆ. ಅದನ್ನ ನಾವು ಎಬ್ಬಿಸ್ಬೇಕು, ಜಾಗೃತಗೊಳಿಸ್ಬೇಕು. ಸೊ ಹೇಳ್ತಾರೆ, ಈ ಭಕ್ತರ ಸಂಘ ಮಾಡಿದಾಗ ಅದು ಏಳ್ಲಿಕ್ಕೆ ಅಂದ್ರೆ ಜಾಗೃತ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನಮ್ಮ ಒಳಗೆ ನೋಡಿ ರಸಗಳಿದೆ ಅಲ್ವಾ, ಯಾವ ಒಂದು ರಸದಿಂದ ನಾವು ಯಾವುದೋ ಒಂದು ಭಾವನೆಯಿಂದ ನಾವು ಭಗವಂತನನ್ನ ನಾವು ಭಕ್ತಿ ಮಾಡಬಹುದು. ಅದರಲ್ಲಿ 5 ಇದೆ. ಅದರಲ್ಲಿ ಶಾಂತ ಬಿಟ್ಬಿಟ್ರೆ 4: ಸಾಕ್ಯ ರಸ, ದಾಸ್ಯ ರಸ, ಮತ್ತೆ ವಾತ್ಸಲ್ಯ, ಮಾಧುರ್ಯ. ಈ ರಸಗಳಲ್ಲಿ ನಮ್ಮೊಳಗೆ ಇದೆ. ಆ ಒಂದು ನಾವು ಭಕ್ತಿ ಮಾಡುವಾಗ ಏನಾಗುತ್ತೆ ಅಂತೆ, ನಮ್ಮಲ್ಲಿ ಆ ರಸಗಳು ಅಂದ್ರೆ ಈಗ ನನಗೆ ಯಾವುದೋ ಒಂದು ಭಾವನೆಯಿಂದ ನಾನು ಭಗವಂತನನ್ನ ಒಂದು ವಾತ್ಸಲ್ಯದಿಂದ ಅಂದ್ರೆ ಮಗನಾಗಿ ಅಥವಾ ಒಂದು ಇದರಲ್ಲಿ ನಾನು ಪೂಜೆ ಮಾಡ್ತಾ ಇದ್ರೆ ನನ್ನೊಳಗೆ ಅದಿದ್ರೆ ಅದು ಮೇಲೆ ಬರುತ್ತೆ. ಆದ್ರಿಂದ ನಾವು ನಿರಂತರವಾಗಿ ಭಕ್ತಿ ಸೇವೆ ಮಾಡ್ತಾ ಇದ್ರೆ ನಮ್ಮೊಳಗೆ ಯಾವ ಭಾವನೆ ಇದೆ, ನಾವು ಯಾವ ಭಾವನೆ ಎಲ್ಲಾರ ಮಾಡ್ಬೋದು. ಸಾಕ್ಯ, ಫ್ರೆಂಡ್ ಆಗಿ ನಾವು ಮಾತಾಡ್ಬೋದು ಕೃಷ್ಣನ ಹತ್ರ. ಆಮೇಲೆ ದಾಸ್ಯವಾಗಿ ಅವನನ್ನ ಸೇವಕನಂತೆ, ಅಂದ್ರೆ ನಾವು ಅವನ ಸೇವಕನಂತೆ ಆತರ ಆ ದಾಸ್ಯ ಭಾವನದಿಂದ ನಾವು ಭಗವಂತನ ಪೂಜೆ ಮಾಡ್ಬೋದು. ಅಥವಾ ವಾತ್ಸಲ್ಯ, ನಮ್ಮ ಮಕ್ಕಳ ತರ ಪ್ರೀತಿಯಾಗಿ ಕೃಷ್ಣ ಒಬ್ಬ ನಮ್ಮ ಮಗ ಅನ್ನೋ ಭಾವನೆಯಿಂದ ಸಹ ನಾವು ಭಕ್ತಿಯನ್ನ ಮಾಡ್ಬೋದು. ಮಾಧುರ್ಯ, ನಾವು ಕೃಷ್ಣನ ಒಬ್ಬ ನಮ್ಮ ಪ್ರೇಮಿ ಅಂತ ತಿಳ್ಕೊಂಡು ಸಹ ನಾವು ಒಂದು ರಸದಿಂದ ನಾವು ಭಕ್ತಿಯನ್ನ ಮಾಡ್ಬೋದು. ಈ ತರ ನಮ್ಮೊಳಗೆ ರಸ ಅಂದ್ರೆ ಆ ಭಾವನೆ ಇರುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ನಾವು ನಿರಂತರವಾಗಿ ಒಂದು ಭಕ್ತರ ಸಂಘ ಮಾಡಿ ಒಂದು ಸೇವೆ ಮಾಡ್ತಾ ಬಂದಾಗ ಅದು ಜಾಗೃತಗೊಳ್ಳಕ್ಕೆ, ಅದು ಪುನರುಜ್ಜೀವನ ಇರುತ್ತೆ, ಅದು ನಾವು ಮತ್ತೆ ಜಾಗೃತಗೊಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಕೃಷ್ಣ ಪ್ರಜ್ಞಾ ಚಟುವಟಿಕೆಗಳಿಂದ ವ್ಯಕ್ತಿಯು ಕೃಷ್ಣ ಪ್ರೇಮವನ್ನು ಬೆಳೆಸಿಕೊಂಡರೆ ಅವನು ಪರಮ ಸತ್ಯನನ್ನು ಅರಿಯಬಹುದು. ಅಂದ್ರೆ ಕೃಷ್ಣ ಪ್ರಜ್ಞಾ ಚಟುವಟಿಕೆಗಳು ಅಂತ ಅಂದ್ರೆ ನಾವು ಕೃಷ್ಣನ ಬಗ್ಗೆ ಅವನ ಒಂದು ಸೇವಾ ಕಾರ್ಯದಲ್ಲಿ ಚಟುವಟಿಕೆಗಳನ್ನ ಮಾಡ್ತಾ ಹೋಗುದು ಅಂತ ಹೇಳ್ತಾರೆ. ಈಗ ನಾವು ದೇವಸ್ಥಾನದಲ್ಲಿ ನೋಡ್ಬೋದಲ್ವಾ, ಎಷ್ಟು ಜನರು ಎಲ್ಲಾ ಕಾರ್ಯದಲ್ಲೂ ನಿರತರಾಗಿರ್ತಾರೆ. ಬೆಳಗ್ಗೆಯಿಂದ ಹಿಡಿದು ಯಾವುದೇ ಆಗ್ಲಿ, ಒಂದು ನೆಲ ಒರೆಸೋದಾಗ್ಲಿ ಅಥವಾ ಗುಡ್ಸೋದಾಗ್ಲಿ, ದೇವಸ್ಥಾನದಲ್ಲಿ ಮತ್ತೆ ವಿಗ್ರಹಕ್ಕೆ ಅಲಂಕಾರ ಮಾಡೋದು, ಅದಕ್ಕೆ ಬಟ್ಟೆ ಒಂದು ಡ್ರೆಸ್ಸಿಂಗ್ ಮಾಡೋದಾಗ್ಲಿ, ಅಥವಾ ಅಡಿಗೆ ಮಾಡೋದು, ಅಥವಾ ಇದು ಮಾಡೋದು, ಸಂಕೀರ್ತನೆ ಮಾಡೋದು, ಯಾವುದೇ ಕೆಲಸದಲ್ಲಿ ಎಲ್ಲ ಅಷ್ಟೊಂದು ಚಟುವಟಿಕೆಗಳು ಅಲ್ಲಿ ನೋಡ್ಬೋದು. ಇದು ನಾವು ನಮ್ಮ ಮನೆಗಳಲ್ಲಿ ಅಷ್ಟೊಂದು ಇದಿರಲ್ಲ, ಬಟ್ ದೇವಸ್ಥಾನದಲ್ಲಿ ನಾವು ಇದನ್ನ ಕಾಣಬಹುದು ಅಂತ ಹೇಳ್ತಿದ್ದೀನಿ. ಕೃಷ್ಣ ಚಟುವಟಿಕೆಯಿಂದ ವ್ಯಕ್ತಿಯು ಕೃಷ್ಣ ಪ್ರೇಮವನ್ನು ಬೆಳೆಸಿಕೊಂಡರೆ ಅವನು ಪರಮ ಸತ್ಯನನ್ನ ಅರಿಯಬಹುದು. ಯಾವಾಗ ಅಂದ್ರೆ ಈಗ ನಾವು ಅಷ್ಟೇನಲ್ವಾ, ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಅಟ್ಯಾಚ್ ಆಗಿದ್ರೆ ನಾವು ಅಲ್ಲಿ ಹೋಗಿ ಸೇವೆಯನ್ನು ಸಹ ಮಾಡ್ಬೋದು. ಅವಾಗ ನಮಗೆ ಕೃಷ್ಣ ಪ್ರೇಮವನ್ನ ಬೆಳೆಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಾವೇ ಅಂದ್ರೆ ಅದರಿಂದ ಹೇಳ್ತಾ ಇದ್ದಾರೆ, ನಾವು ಅಂದ್ರೆ ಭಕ್ತರ ಸಂಘ ಮಾಡ್ಬೇಕು. ಅಂದ್ರೆ ಭಕ್ತರ ಸಂಘ ಮಾಡಿದಾಗ ನಮ್ಗೆ ಈ ಒಂದು ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳೆಲ್ಲ ಗೊತ್ತಾಗುತ್ತೆ, ಮತ್ತೆ ಅದರಿಂದ ಕೃಷ್ಣ ಪ್ರೇಮ ಬರ್ಲಿಕ್ಕೆ ಸಾಧ್ಯ. ಆದರೆ ತಾರ್ಕಿಕವಾದ ವಿವಾದಗಳಿಂದ ವ್ಯಕ್ತಿಯು ದೇವರನ್ನು ಅರಿಯಲು ಪ್ರಯತ್ನಿಸಿದರೆ ಅವನಿಂದ ಅದು ಸಾಧ್ಯವಾಗುವುದಿಲ್ಲ. ಅಂದ್ರೆ ನಮ್ಮಷ್ಟೇ ನಾವು ಭಗವಂತನನ್ನ ಅರಿತುಕೊಳ್ತೀವಿ ಅಂತ ಹೇಳಿದ್ರೆ ಅದು ಖಂಡಿತ ಸಾಧ್ಯವಿಲ್ಲ. ಒಂದೇ ಭಕ್ತರ ಸಂಘ ಬೇಕು, ಅಥವಾ ನಾವು ಪ್ರತಿಯೊಂದು ವೈದಿಕ ಗ್ರಂಥಗಳನ್ನ ಅಥವಾ ಅದೇ ಭಗವದ್ಗೀತೆ, ಭಗವದ್ಗೀತೆ ಇಂಥ ಬುಕ್ಗಳನ್ನ ನಾವು ಓದಿದ್ರೆ ನಮ್ಗೆ ಅದರಿಂದ ಅಂದ್ರೆ ದೇವರನ್ನ ನಾವು ಅಂದ್ರೆ ಭಕ್ತಿ ಬರ್ಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅಂತ ಒಂದು ನಿರ್ಮಲ ಭಕ್ತಿಯ ಸವಿಯು ದೊರಕದು. ಅಂದ್ರೆ ಯಾವಾಗ ನಮ್ಮಷ್ಟೇ ನಾವು ಏನೇನೋ ಊಹಾಪೋಹ ಮಾಡ್ಕೊಂಡು ನಾವು ಇದ್ ಮಾಡ್ತೀವಿ, ನಮ್ಮಷ್ಟೇ ನಾವು ಪೂಜೆ ಮಾಡ್ತೀವಿ, ನಮ್ಮಷ್ಟೇ ಎಲ್ಲ ಭಕ್ತಿ ಕಾರ್ಯ ಮಾಡ್ತೀವಿ ಅಂದ್ರೆ ಅಲ್ಲ. ಅದ್ ಮಾಡಿದಾಗ ನಾವು ಭಕ್ತಿ ಬರಕ್ಕೆ ಅಥವಾ ಅದ್ರ ಒಂದು ರುಚಿ ಅಥವಾ ಅದು ಸವಿನ ನಮ್ಗೆ ಸಹ್ಯಕ್ಕೆ ಅದು ದೊರಕಲ್ಲ ಅಂತ ಹೇಳಿ, ಅದು ನಮಗೆ ಸಿಗಲ್ಲ. ಇದರ ರಹಸ್ಯ ಇಷ್ಟೇ: ಭಗವಂತನನ್ನು ಅರಿಯುವ ವಿಧಾನವನ್ನು ಪರಿಪೂರ್ಣವಾಗಿ ತಿಳಿಯುವುದರಿಂದ ಕೇಳಿ ತಿಳಿದುಕೊಳ್ಳಬೇಕು ಮತ್ತು ಅವರು ಹೇಳಿದ ಸೇವಾ ವಿಧಾನವನ್ನು ಆರಂಭಿಸಬೇಕು ಅಂದ್ರೆ ಇದನ್ನ ಹೇಳ್ತಾ ಇದ್ದಾರೆ. ನಾವು ಭಗವಂತನನ್ನ ಅರಿಬೇಕಾದ್ರೆ ಒಂದು ವಿಜ್ಞಾನವನ್ನ ಅವನ ಬಗ್ಗೆ ನಾವೆಲ್ಲ ತಿಳ್ಕೊಳ್ಬೇಕಾದ್ರೆ ಯಾರು ತಿಳಿದಿರ್ತಾರಲ್ಲ ಅವರ ಹೇಳಿದ ಹಾಗೆ ನಾವು ನಡಿಬೇಕು ಅಂತ ಹೇಳ್ತಾರೆ. ಇದು ಗುರು ಆಗಿರ್ಬೋದು, ಗುರುಗಳ ಒಂದು ಹೇಳಿದ ಒಂದು ರೀತಿಯಲ್ಲಿ ನಾವು ನಡಿಬಹುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಭಗವಂತನ ನಾಮ, ರೂಪ, ಗುಣಗಳು ಮೊದಲಾದರಲ್ಲಿ ಮೊದಲೇ ಆಕರ್ಷಿತರಾದ ಭಕ್ತನಿಗೆ ನಿರ್ದಿಷ್ಟ ಭಕ್ತಿ ಸೇವಾ ವಿಧಾನ ಅನುಸರಿಸುತ್ತೆ ಹೇಳಬಹುದು. ಅಂದ್ರೆ ಯಾರಿಗೆ ಮೊದಲೇ ಒಂದು ಹಾದಿಯಲ್ಲಿದ್ದಾರೆ ಅಂತವರಿಂದ ನಾವು ಅವರನ್ನ ಅನುಸರಿಸಿ ನಾವು ಭಕ್ತಿ ಕಾರ್ಯದಲ್ಲಿ ಮುಂದುವರಿಬಹುದು. ಭಗವಂತನ ಬಳಿ ಸಾರಲು ಅನುಸರಿಸಬೇಕಾದ ತಾರ್ಕಿಕ ವಿಧಾನದ ಬಗ್ಗೆ ಅವನು
ತನ್ನ ಸಮಯ ಹಾಳು ಮಾಡಿಕೊಳ್ಳಬೇಕಾಗಿಲ್ಲ. ಅಂದ್ರೆ ನಾವು ನಮ್ಮಷ್ಟೇ ನಾವು ಏನೇನೋ ಯೋಚನೆ ಮಾಡ್ಕೊಂಡು ನಾವು ಇದಲ್ಲ, ನಾವು ಭಕ್ತರ ಒಂದು ಸಂಘ ಮಾಡಿದ್ರೆ ಖಂಡಿತವಾಗೂ ನಾವು ಈಸಿಯಾಗಿ ಮೂವ್ ಆಗ್ಬೋದು. ವೇಸ್ಟ್ ಮಾಡ್ಕೊಳ್ಳೋದ್ರಲ್ಲಿ ಅಂದ್ರೆ ಹಾಗ್ ಮಾಡದ ಹೀಗ್ ಮಾಡದ ಒಂದು ಭಕ್ತಿ ಮಾಡೋದ್ರಲ್ಲಿ ನಮ್ಮಷ್ಟೇ ನಾವೇ ಯೋಚನೆ ಮಾಡೋ ಬದ್ಲಿ ಒಂದು ಭಕ್ತರ ಸಂಘವನ್ನ ಮಾಡಿದ್ರೆ ಅಥವಾ ಗುರುಗಳ ಒಂದು ಆದೇಶವನ್ನ ಕೇಳ್ಕೊಂಡ್ರೆ ಅವಾಗ ನಾವು ಅಂದ್ರೆ ನಮ್ಮ ಕಾಲ ವ್ಯರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಬೇಗನೆ ನಾವು ಒಂದು ಚಟುವಟಿಕೆಗಳಲ್ಲಿ ತೊಡಕೋಬಹುದು, ತಿಳ್ಕೋಬಹುದು, ಭಗವಂತನ ಪ್ರೇಮವನ್ನ ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನಿಷ್ಠಾತನದ ಗುರುವಿಗೆ ತನ್ನ ಶಿಷ್ಯನ ಶಕ್ತಿಯನ್ನು ಭಗವಂತನ ದಿವ್ಯ ಸೇವೆಗೆ ಹೇಗೆ ಬೆಳೆಸಿಕೊಳ್ಳಬೇಕೆಂಬುದು ಚೆನ್ನಾಗಿ ಗೊತ್ತು ಅಂತ. ಅಂದ್ರೆ ಗುರು ಇರ್ತಾನಲ್ಲ, ಗುರು ಗೊತ್ತಿರುತ್ತೆ ನನ್ನ ಶಿಷ್ಯನನ್ನ ನಾನು ಯಾವ ಹಾದಿಗೆ ತಗೊಂಡು ಹೋದ್ರೆ, ಯಾವ ತರ ಅವನಿಗೆ ಒಂದು ಬೋಧನೆಯನ್ನ ಮಾಡಿದ್ರೆ, ಅವನನ್ನ ಅಥವಾ ಅವನು ಯಾವ ಕೆಲಸದಲ್ಲಿ ಜಾಣ ಇದ್ದಾನೆ. ಈಗ ಒಬ್ಬ ಗುರುವಿಗೆ ಶಿಷ್ಯ ಈ ಒಂದು ಕೆಲಸದಲ್ಲಿ ಅವನು ನಿಷ್ಣಾತ ಇದ್ದಾನೆ ಅಂದ್ರೆ ಆ ಕೆಲಸವನ್ನ ಕೊಡ್ತಾನೆ, ಆ ಕೆಲಸವನ್ನ ಕೊಟ್ಟು ಆ ಕೆಲಸಕ್ಕೆ ಬರೋ ತರ ಕೆಲಸದಲ್ಲಿ ಅವನನ್ನ ಮುಂದುವರಿಯೋ ತರ ಮಾಡ್ತಾನೆ. ಆದ್ರೆ ನಿಷ್ಠಾತರ ಗುರುವಿಗೆ ತನ್ನ ಶಿಷ್ಯನ ಶಕ್ತಿಯನ್ನು ಭಗವಂತನ ದಿವ್ಯತೆಗೆ ಹೇಗೆ ಬೆಳೆಸಿಕೊಳ್ಳಬೇಕು ಎಂದು ಚೆನ್ನಾಗಿ ಗೊತ್ತು. ಅಂದ್ರೆ ಅವನಿಗೆ ಶಿಷ್ಯನ ಹತ್ರ ಶಕ್ತಿ ಇದೆ, ಅದನ್ನ ಹೇಗೆ ಬಳಸ್ಕೋಬೇಕು ಅಂತ ಗುರುಗ್ ಗೊತ್ತಾಗತ್ತೆ. ಸೊ ಅವ್ನ್ ಡೈರೆಕ್ಷನ್ ಕೊಟ್ಟ ತರ ನಡಿಬೇಕು. ಭಕ್ತನಿಗೆ ಒಬ್ಬನೇ ಒಬ್ಬ ದೀಕ್ಷಾ ಗುರು ಇರ್ಬೇಕು ಅಂತ ಹೇಳ್ತಾರೆ. ಇದು ವಿಷಯ ಮುಂದೆ ತುಂಬಾ ಬರುತ್ತೆ. ದೀಕ್ಷಾ ಗುರು, ಶಿಕ್ಷಾ ಗುರುಗಳದ್ದು ವಿಷಯಗಳೆಲ್ಲ ಬರ್ತಾ ಹೋಗುತ್ತೆ. ಒಬ್ಬ ಭಕ್ತನಿಗೆ ಒಬ್ಬನೇ ದೀಕ್ಷಾ ಗುರು ಅಂತ ಹೇಳ್ತಾ ಇದ್ದಾರೆ. ಒಬ್ಬರಿಗೆ ಒಬ್ಬರೇ ದೀಕ್ಷಾ ಗುರು ಇರ್ಬೇಕು, ಹಲವಾರು ಜನ ಇರೋದಿಲ್ಲ. ಒಬ್ಬರಿಂದನೇ ನಾವು ದೀಕ್ಷಾ ಪಡ್ಕೊಳ್ಳೋಕೆ ಸಾಧ್ಯ. ಏಕೆಂದ್ರೆ ಒಬ್ಬರಿಗಿಂತ ಹೆಚ್ಚು ದೀಕ್ಷಾ ಗುರುಗಳನ್ನು ಸ್ವೀಕರಿಸಬಾರದೆಂದು ಧರ್ಮಗ್ರಂಥಗಳಲ್ಲಿ ಹೇಳಿದೆ, ಒಬ್ಬನೇ ದೀಕ್ಷಾ ಗುರು ಇರ್ಬೇಕು ಅಂತೇಳಿ. ಆದ್ರಿಂದ ದೀಕ್ಷಾ ಗುರು ಒಬ್ಬರೇ ಇರ್ತಾರೆ. ಆದ್ರೆ ವ್ಯಕ್ತಿಯು ಎಷ್ಟು ಜನ ಶಿಕ್ಷಾ ಗುರುಗಳನ್ನು ಬೇಕಾದರೂ ಸ್ವೀಕರಿಸಬಹುದು. ನಮ್ಗೆ ಶಿಕ್ಷಾ ಕೊಡೋರು ಅಥವಾ ನಮ್ಗೆ ಆಧ್ಯಾತ್ಮಿಕದಲ್ಲಿ ಯಾರು ಒಂದು ನಮ್ಗೆ ದಾರಿಯನ್ನು ತೋರಿಸ್ತಾರಲ್ಲ ಅಂತ ಎಲ್ಲ ಅಧ್ಯಾಪಕರು, ಶಿಕ್ಷಕರು, ಅವರು ಬೇಕಾದಷ್ಟು ಜನ ಇರ್ಬೋದು ಅಲ್ವಾ. ನಮಗೂ ಅಷ್ಟೇ ಅಲ್ಲ, ಸುಮಾರು ಜನ ಶಿಕ್ಷಕರಿದ್ದಾರೆ. ಅದೇ ತರ ಶಿಕ್ಷಕರು ಬೇಕಾದಷ್ಟು ಜನ ಇರ್ಬೋದು. ಆದ್ರೆ ನಮಗೆ ದೀಕ್ಷೆಯನ್ನು ಅಥವಾ ಇನಿಷಿಯೇಷನ್ ಕೊಡೋ ಗುರು ಒಬ್ಬರೇ ಇರ್ತಾರೆ. ಅದಕ್ಕೆ ಮಿತಿ. ಸಾಮಾನ್ಯವಾಗಿ ಆಧ್ಯಾತ್ಮಿಕ ವಿದ್ಯೆಯಲ್ಲಿ ಸತತವಾಗಿ ಶಿಕ್ಷಣ ನೀಡುವ ಗುರು ಆಮೇಲೆ ದೀಕ್ಷಾ ಗುರುವು ಆಗುತ್ತಾನೆ. ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ನಾವು ಯಾರಿಂದ ಒಂದು ಆಧ್ಯಾತ್ಮಿಕವಾಗಿ ಮುಂದುವರಿತಿದ್ವೋ ಅದೇ ಗುರುವೇ ನಮ್ಗೆ ದೀಕ್ಷಾ ಗುರು ಆಗೋಕ್ಕೂ ಸಾಧ್ಯ ಉಂಟು ಅಂತ ಹೇಳ್ತಾ ಇದ್ದಾರೆ. ಗುರುವನ್ನು ಸ್ವೀಕರಿಸಿ ದೀಕ್ಷೆ ತೆಗೆದುಕೊಳ್ಳಲು ಹಿಂಜರಿಯುವವರು ಪರಮಪದವನ್ನು ಅಥವಾ ವೈಕುಂಠವನ್ನು ಸೇರು ಮಾಡುವ ಪ್ರಯತ್ನ ಖಂಡಿತ ವ್ಯರ್ಥವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ನಾವು ವೈಕುಂಠವನ್ನ ಅಥವಾ ಭಗವಂತನ ಸೇರ್ಬೇಕು ಅಥವಾ ಅವನ ಪ್ರೇಮವನ್ನ ಪಡಿಬೇಕು ಅಂತ ಹೇಳಿದ್ರೆ ಖಂಡಿತವಾಗೂ ನಾವು ಗುರುವನ್ನ ಸ್ವೀಕರಿಸಲೇಬೇಕು. ಸ್ವೀಕರಿಸದೇ ಇದ್ರೆ ಇಲ್ಲಿ ಗುರುವಿನ ಮಹತ್ವ, ದೀಕ್ಷೆಯ ಮಹತ್ವ ತುಂಬಾ ಹೇಳ್ತಾ ಇದ್ದಾರೆ. ಅಂದ್ರೆ ಅದಿದ್ರೆ ನಮಗೆ ಒಂದು ಮುಂದುವರಿಕೆ. ಯಾಕೆಂದ್ರೆ ನಾವು ಇನಿಷಿಯೇಷನ್ ತಗೊಂಡಾಗ ನಾವು ಕಮಿಟ್ಮೆಂಟ್ ಅಂದ್ರೆ ನಾವು ಅಲ್ಲಿಗೆ ಭದ್ರಾಗಿ ಹೋಗ್ಬಿಡ್ತೀವಿ. ಅಂದ್ರೆ ನಮ್ಮನ್ನ ಅವರು ಕೆಲವೊಂದು ಇದ್ರಲ್ಲಿ ನಾವು ಮಾಡಲೇಬೇಕಾದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಬಂದ್ಬಿಡುತ್ತೆ. ಅವಾಗ ನಮ್ಮನ್ನ ನಾವು ಮಾಡ್ಲೇಬೇಕು, ಆ ಇದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಪ್ರತಿಯೊಬ್ಬರು ದೀಕ್ಷೆ ತಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಇಲ್ಲದೆ ಇದ್ರೆ ವೈಕುಂಠವಲ್ಲ ಇಲ್ಲದೆ ಇದ್ರೆ ಅವ್ರು ಹೇಳ್ತಾ ಇದ್ದಾರೆ, ನೀವು ದೀಕ್ಷೆ ತಗೊಳ್ದೇ ಇದ್ರೆ ನಿಮ್ಗೆ ಅಥವಾ ಗುರುವನ್ನ ಒಂದು ಪಡಿದೇ ಇದ್ರೆ ಏನಾಗುತ್ತೆ ಅಂದ್ರೆ ನಾವು ವೈಕುಂಠ ಏನ್ ಪ್ರಯತ್ನ ಪಡ್ತಾ ಇದ್ವೋ ಅಲ್ಲ ವ್ಯರ್ಥ ಆಗುತ್ತೆ ಅಂತ ಹೇಳಿ, ಅಂದ್ರೆ ಅಷ್ಟು ಯೂಸ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ದೀಕ್ಷಾ ಗುರುವಿನ ಮಹತ್ವ ತುಂಬಾ ಹೇಳ್ತಾ ಇದ್ದಾರೆ ಇಲ್ಲಿ. ಮತ್ತೆ ಸರಿಯಾಗಿ ದೀಕ್ಷೆ ಪಡೆಯದವನು ತಾನೊಬ್ಬ ಭಕ್ತೋತ್ವನೆಂದು ಪ್ರದರ್ಶಿಸಿಕೊಳ್ಳಬಾರದು. ಅಂದ್ರೆ ನಾವೀಗ ದೀಕ್ಷೆ ತಗೊಂಡಿದೀವಿ ಅಂತ ಯಾರು ಸುಳ್ಳೆ ಹೇಳ್ತಾರೆ. ಕೆಲವೊಂದು ಇದೆಲ್ಲ ಎಲ್ಲ ಅಡ್ಡ ಇದೆಲ್ಲ ಬಂದಿದೆ. ಆ ತರ ಒಂದು ದೀಕ್ಷೆ ತಗೊಂಡಿದೀವಿ ಅಂತ ಹೇಳ್ತಾರೆ, ಅದು ಸರಿಯಾದ ಮಾರ್ಗವಲ್ಲ ಅಂತ ಹೇಳ್ತಾರೆ. ದೀಕ್ಷಾ ಗುರುವನ್ನ ದೀಕ್ಷೆ ಯಾರು ಕೊಡೋಕೆ ಒಂದು ಪರಂಪರೆಯಿಂದ ಬಂದಿದ್ದಾರೋ, ಅವ್ರು ಯಾರಿಗೆ ಇದ್ದಾರಲ್ಲ ಅವರಿಗೆ ಒಂದು ಅಧಿಕಾರವನ್ನು ಕೊಟ್ಟಿದಾರೋ ಅಂಥವ್ರಿಂದನೇ ಮಾತ್ರ ನಾವು ದೀಕ್ಷೆಯನ್ನ ಪಡಿಬೇಕು. ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಹಾದಿಯಲ್ಲಿ ಅವನು ನಿಜವಾಗಿ ಅನೇಕ ಅಡ್ಡಿ ಆತಂಕಗಳನ್ನ ಎದುರಿಸಿಯೇ ತೀರಬೇಕಾಗುತ್ತೆ. ಯಾವಾಗ ನಾವು ನಮ್ಮಷ್ಟೇ ನಾವು ನಮ್ಗೆ ಇಷ್ಟ ಬಂದವ್ರ ತರ ಯಾರ ಹತ್ರನೋ ಹೋಗ್ಬಿಟ್ಟು ನಾನು ದೀಕ್ಷೆ ತಗೊಂಡಿದ್ದೀನಿ ಅಂತ ಹೇಳಿದ್ರೆ ಅವರು ಮುಂದೆ ಅಂತ ವ್ಯಕ್ತಿ ಬಹಳ ಒಂದು ಕಷ್ಟವನ್ನ ಆಧ್ಯಾತ್ಮಿಕದಲ್ಲಿ ಮುಂದುವರಿಬೇಕಾದ್ರೆ ತುಂಬಾ ಕಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ಅಂದ್ರೆ ಅವನಿಗೆ ಸಂಸಾರ ತಾಪತ್ರೆಗಳಿಂದ ಬಿಡುಗಡೆ ಸಿಗಲ್ಲ. ಅಂದ್ರೆ ಅವನು ಒಂದು ಈ ಬದ್ಧ ಜೀವನದಲ್ಲೇ ಹೋಗ್ಬಿಡ್ತಾನೆ. ಅಂದ್ರೆ ಸರಿಯಾದ ದಾರಿ ಅಲ್ಲ. ಅವನು ಯಾವ್ದೋ ಒಬ್ಬರ ಹತ್ರ ದೀಕ್ಷೆ ತಗೊಳ್ಳೋದು ಸರಿಯಲ್ಲ. ಸರಿಯಾದ ಗುರುವಿನ ಹತ್ರ ದೀಕ್ಷೆಯನ್ನ ತಗೋಬೇಕು ಅಂತ ಅಂದ್ರೆ ನಮ್ಗೂ ಆಮೇಲೆ ಗುರುಗಳ ಒಂದು ಇದು ಹೇಳ್ತಾರೆ, ಗುರು ಇಲ್ಲದೆ ಗುರಿ ಇಲ್ಲ ಅಂತ ಹೇಳ್ತಾರೆ. ಸೊ ತಲುಪಕ್ ಸಾಧ್ಯ ಇಲ್ಲ. ಗುರು ಇದ್ರೇನೆ ನಮ್ಮ ಗುರಿಯನ್ನು ಭಗವಂತನನ್ನ ತಿಳ್ಕೊಳ್ಳೋದು ಅಥವಾ ಭಗವಂತನನ್ನ ಸೇರೋದು, ಇವೆಲ್ಲ ನಮ್ಮ ಗುರಿಗಳಾಗಿದೆ. ಬಟ್ ಅಂದ್ರೆ ಪ್ರೇಮವನ್ನ ಗಳಿಸೋದು ಇವೆಲ್ಲ ಈ ಗುರುಗಳಿಗೆ ಈ ಒಂದು ಗುರಿ ತರಬೇಕಾದ್ರೆ ಗುರುಗಳ ಒಂದು ಅವಶ್ಯಕತೆ ಇದೆ. ಮತ್ತೆ ಗುರುವಿನ ಹೇಳ್ತೀವಲ್ಲ, ನಾವು ಗುರುವಿನ ಗುಲಾಮನಾಗೋ ತನಕ ದೊರೆಯದಣ್ಣ ಮುಕ್ತಿ ಅಂತ ಹೇಳ್ತಾರೆ. ಅಂದ್ರೆ ನಮ್ಗೆ ಗುರುವಿನ ಒಂದು ಗುಲಾಮ ಆಗೋ ತನಕ ನಮ್ಗೆ ಮುಕ್ತಿ ಅನ್ನೋದು ಸಿಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಗುರುವಿನ ಮತ್ತೆ ದೀಕ್ಷಾ ಗುರುವಿನ ಮಹತ್ವನ ತುಂಬಾ ಹೇಳ್ತಾ ಇದ್ದಾರೆ ಇಲ್ಲಿ. ವ್ಯಕ್ತಿಯ ಪರಿಸ್ಥಿತಿಯನ್ನು ಚುಕ್ಕಾಣಿಲಿಲ್ಲ ಅಂದ್ರೆ ಈಗ ಅಕಸ್ಮಾತ್
ಒಂದು ಯಾವ್ದೋ ಒಂದು ಗುರುನ ಒಂದು ಪಡ್ಕೊಂಡ ಅಂತ ಹೇಳಿದ್ರೆ ಅವನು ಹೇಳ್ತಾ ಇದ್ದಾರೆ, ಒಂದು ಹಡಗಿಗೆ ಚುಕ್ಕಾಣಿ ಇಲ್ಲದೆ, ಅದಕ್ಕೊಂದು ಕಂಟ್ರೋಲಿಂಗ್ ಇದಿಲ್ಲದೇನೆ ಒಂದು ಹಡಗಲ್ಲಿ ಕೂತಾಗೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ಚುಕ್ಕಾಣಿ ಅಂದ್ರೆ ಅದೇ ಕಾಣುತ್ತಲ್ಲ, ಒಂದು ಕಂಟ್ರೋಲಿಂಗ್ ಇದು ಕಾಣುತ್ತೆ. ಅದು ಇಲ್ಲದೆ ಇದ್ರೆ ಹಡಗಿಗೆ ಏನಾಗ್ತಾ ಇದೆ, ಅದು ಅದ್ರ ಗುರಿಯನ್ನ ಅಂದ್ರೆ ಅದ್ರದ್ದು ಗಂತವ್ಯ ಅಂದ್ರೆ ಗುರಿ ಅಥವಾ ಅದ್ರ ಸ್ಥಾನ. ಈಗ ಒಂದು ಹಡಗು ಅಲ್ಲಿಂದ ಬೇರೆ ಕಡೆ ಹಡಗಿ ಹೋಗ್ಬೇಕು ಅಂದ್ರೆ, ಇನ್ನೊಂದು ತುದಿಗೆ ಹೋಗ್ಬೇಕು ಅಂದ್ರೆ ಆ ತುದಿನೇ ಗುರಿ ಅದ್ರದ್ದು, ಆ ಗುರಿನ ಮುಟ್ಲಿಕ್ಕೆ ಆಗೋದಿಲ್ಲ. ಅದೇ ತರ ನಾವು ಯಾವ್ದಾದರೂ ಒಂದು ಗುರುವಿನ ಒಂದು ಪಡ್ಕೊಂಡ್ರೆ, ನಮಗೆ ತಿಳಿದ ಪ್ರಕಾರ ನಾವು ದೀಕ್ಷೆ ತಗೊಂಡಿದೀವಿ ಅಂತ ಹೇಳಿ ಒಂದು ಇದ್ ಮಾಡಿದ್ರೆ, ಅದರಿಂದ ನಮ್ಮ ಗುರಿಯನ್ನ ನಾವು ಮುಟ್ಟೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ತಲುಪಕ್ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ವ್ಯಕ್ತಿಯು ಭಗವದ್ ಅನುಗ್ರಹವನ್ನೇ ಸಂಪಾದಿಸ ಬಯಸಿದ್ದರೆ ಆದರೆ ಅವನು ಗುರುವನ್ನು ಸ್ವೀಕರಿಸಲೇಬೇಕು ಅಂತ ಹೇಳ್ತಾರೆ. ನೋಡಿ, ಭಗವಂತನ ಒಂದು ಭಕ್ತ ಆದ್ರಿಂದ ಎಲ್ಲಾರು ಸಹನು ಎಲ್ಲಾರು ಚೆನ್ನಾಗಿ ಇದು ಮಾಡಿ ದೀಕ್ಷೆ ತಗೊಂಡು ಎಲ್ಲ ತಗೊಳ್ಳಿ, ಯಾಕೆಂದ್ರೆ ಎಷ್ಟು ಮಹತ್ವ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಇದರಿಂದ ಗೊತ್ತಾಗ್ತದೆ. ವ್ಯಕ್ತಿಯು ಭಗವದ್ ಅನುಗ್ರಹವನ್ನು ಸಂಪಾದಿಸಬೇಕಿದ್ದರೆ ಅವನು ಗುರುವನ್ನು ಸ್ವೀಕರಿಸಲೇಬೇಕು ಅಂತ, ಗುರುವನ್ನ ಸ್ವೀಕರಿಸಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಗುರುವಿನ ಸೇವೆ ಮಾಡುವುದು ಅತ್ಯವಶ್ಯಕ. ನೇರವಾಗಿ ಗುರು ಸೇವೆ ಮಾಡುವ ಅವಕಾಶ ದೊರೆಯದು. ಅಂದ್ರೆ ಗುರು ಸೇವೆ ಮಾಡದೇ ಇದ್ರೆ ನಾವು ಭಗವಂತನನ್ನ ಪಡೆಯಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೇರವಾಗಿ ಈಗ ನಮ್ಗೊಮ್ಮೆ ಕೆಲವೊಂದ್ಸತಿ ಗುರುವಿನ ಒಂದು ನೇರ ಸೇವೆ ಇರ್ಲಿಕ್ಕಿಲ್ಲ ಇರ್ಬೋದಲ್ವಾ ನಮ್ಗೆ. ಅವಾಗ ಏನಾಗುತ್ತೆ, ದೊರೆಯದಿದ್ರೆ ಭಕ್ತನಾದನು ಗುರುವಿನ ಉಪದೇಶಗಳನ್ನು ನೀಡುವುದರ ಮೂಲಕ ಅವನ ಸೇವೆ ಮಾಡ್ಬೋದು. ಅಯ್ಯೋ, ನನಗೆ ಗುರುವಿನ ಒಂದು ನೇರ ಸೇವೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಇದ್ ಮಾಡ್ಕೋಬಾರ್ದು. ಅವನ ಹೇಳಿದ ಏನು ಉಪದೇಶಗಳಿರುತ್ತಲ್ಲ, ಅವನ ವಾಣಿ ಒಂದು ವಪ್ಪು ಅಂತಾರೆ, ಒಂದು ಭಗವಂತನ ಅಂದ್ರೆ ಗುರುವಿನ ಒಂದು ಅವರ ಸೇವೆ ಮಾಡೋದು, ಪರ್ಸನಲ್ ಆಗಿ ಅವರ ಒಂದು ಸೇವೆ ಮಾಡೋದು, ಅಥವಾ ವಾಣಿ ಸೇವೆ ಅಂತಾರೆ. ವಾಣಿ ಸೇವೆ ಅಂದ್ರೆ ಉಪದೇಶಗಳು, ಏನು ಗುರುಗಳು ಕೊಟ್ಟಿರ್ತಾರಲ್ಲ ಆ ಉಪದೇಶಗಳನ್ನ ಪಾಲಿಸೋದ್ರಿಂದಾನೇ ನಾವು ಇದ್ ಮಾಡುವುದು. ಅಂದ್ರೆ ಎರಡರಲ್ಲೂ ಗುರುವಿನ ಒಂದು ಸೇವೆ ಅಥವಾ ಗುರುವಿನ ವಾಣಿಯಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾರೆ. ಸೇವೆ ಮಾಡ್ಬೇಕು. ಗುರುವಿನ ಉಪದೇಶಗಳಿಗೆ ಗುರುವಿಗೆ ಏನು ವ್ಯತ್ಯಾಸ ಇಲ್ಲ ನೋಡಿ. ಗುರುವಿನ ಉಪದೇಶಗಳು ಅಥವಾ ಗುರು ಎರಡಕ್ಕೂ ಏನೇನು, ಹೇಗೆ ಭಗವಂತನ ವಾಣಿ ಹೇಗೆ ಒಂದು ಡಿಫ್ರೆನ್ಸ್ ಇಲ್ಲ ಅಂತ ಹೇಳ್ತಾರೆ, ಅದೇ ತರ ಭಗವಂತನ ಏನೇ ಆಗ್ಲಿ ಯಾವ್ದಕ್ಕೂ ಭಗವಂತನಿಗೆ ಸಮ. ಅದೇ ತರ ಇಲ್ಲಿ ಹೇಳ್ತಾ ಇದ್ದಾರೆ, ಗುರುವಿನ ಉಪದೇಶಗಳಿಗೂ ಗುರುವಿಗೂ ಏನು ವ್ಯತ್ಯಾಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಗುರುವ ಇಲ್ಲದಿರುವಾಗ ಅವನ ಮಾರ್ಗದರ್ಶಕ ಸೂತ್ರಗಳ ಪಾಲನೆ ಶಿಷ್ಯನ ಹೆಮ್ಮೆಯ ವಿಷಯವಾಗಬೇಕು. ಅಲ್ಲ, ಗುರು ಇಲ್ಲ ಅಂತ ಹೇಳಿ ನಾವು ಒಂದು ಹಿಂದಕ್ಕೆ ಹೋಗ್ಬಾರ್ದು. ಅಂದ್ರೆ ಗುರು ಇಲ್ಲದೆ ಇದ್ರೂ ಪರವಾಗಿಲ್ಲ, ನಾವು ಒಂದು ಸಂತೋಷವಾಗಿ ಮುಂದೆ ಬಂದ್ಬಿಟ್ಟು ನಾವು ನಮ್ಮ ಒಂದು ಭಕ್ತಿ ಕಾರ್ಯದಲ್ಲಿ ನಾವು ಮುಂದುವರಿಬೇಕು ಅಂತ ಹೇಳ್ತಾ ಇದ್ರೆ, ಇದಕ್ಕೆ ನಾವು ಹೇಳ್ತಾ ಇದ್ರೆ ಗುರು ಇಲ್ಲದಿರುವಾಗ ಅವನ ಮಾರ್ಗದರ್ಶನ. ಈಗ ನಮ್ಗೆ ಪರಮಗುರು ಅಂತ ಹೇಳಿದ್ರೆ ನಮ್ಗೆ ಪ್ರಭುಪಾದರು ಇಲ್ಲ, ಆದ್ರೆ ಪ್ರಭುಪಾದರನ್ನ ಆಶ್ರಯಿಸಿದಂತ ಗುರುಗಳ ಆ ಗುರುಗಳ ಒಂದು ನಾವು ಒಂದು ಆಶಯವನ್ನ ಪಡೆದಿದ್ದೀವಿ. ಸೊ ಪರಮಗುರು ಇವರು, ಆದ್ರೆ ನಾವು ಆ ಗುರುಗಳ ಒಂದು ಆಶಯಗಳನ್ನ ಅವರ ಒಂದು ಇದ್ರಲ್ಲಿ ಇರೋ ಗುರುಗಳ ಆಶಯವನ್ನ ಪಡೆದಿದ್ದೀವಿ. ನಾವು ಪ್ರಭುಪಾದರ ವಾಣಿಯನ್ನ ಅವರನ್ನ ನೋಡಿ, ಅವ್ರು ಹೇಳ್ತಾರೆ ಅದಕ್ಕೆ ಪ್ರಭುಪಾದರ ವಾಣಿ. ಪ್ರಭುಪಾದರು ಇಲ್ಲ, ಆದ್ರೆ ಅವರ ಬರೆದಂತ ಬುಕ್ಗಳು, ಅವರ ಬಂದ ಪುಸ್ತಕಗಳಿದೆಯಲ್ಲ ಅದನ್ನ ನಾವು ಫಾಲೋ ಮಾಡ್ಬೇಕು, ಅವರ ಉಪದೇಶಗಳನ್ನ ನಾವು ಕೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗುರುವಿನಿಂದ ಆಗಲಿ ಬೇರೆ ಯಾರಿಂದ ಆಗ್ಲಿ ತಾನು ಏನನ್ನು ತೆಗೆದುಕೊಳ್ಳಬೇಕಾಗಿಲ್ಲವೇ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಗುರುವಿನ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ, ಬೇರೆ ಯಾರಿಂದ ಆಗ್ಲಿ ತಾನು ಏನನ್ನು ತೆಗೆದುಕೊಳ್ಳಬೇಕು ಅಂದ್ರೆ ಮಾರ್ಗದರ್ಶಕ ಪಾಲನೆ ವಿಷಯ ಗುರುವಿನಿಂದ ಆಗಲಿ ಬೇರೆ ಯಾರಿಂದ ಆಗ್ಲಿ ತಾನು ಏನನ್ನೂ ತೆಗೆದುಕೊಳ್ಳಬೇಕಾಗಿಲ್ಲ ವ್ಯಕ್ತಿಯು ಭಾವಿಸಿದರೆ ಅವನ ಆ ಕ್ಷಣ ಭಗವಂತನ ಪಾದ ಕಮಲಗಳಲ್ಲಿ ಪಾಪವೆಸಗಿದಂತೆ. ಅಂದ್ರೆ ನಮ್ಗೆ ಗುರುವಿನಿಂದ ಆಗ್ಲಿ ಅಥವಾ ಬೇರೆ ಯಾರಿಂದ ಆಗ್ಲಿ ನಮ್ಗೆ ಏನು ಸಹಾಯ ಬೇಕಾಗಿಲ್ಲ ಅಂತ ಯಾವಾಗ ನಾವು ಭಾವನೆ ಮಾಡ್ತೀವೋ, ಮಾಡಿದ ತಕ್ಷಣ ನಾವು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಪತನ ಹೊಂದ್ತೀವಿ. ಅಂದ್ರೆ ನಾವು ಮಾಡ್ತಾ ಇರೋ ದೊಡ್ಡ ತಪ್ಪು. ನಮ್ ಗುರಿಯಿಂದ ಏನಾಗ್ಬೇಕಾಗಿದೆ ಅಂತ ನಾವೊಂದು ಅಹಂಕಾರವಾಗಿ ಮಾತಾಡಿದ್ರೆ ಅವಾಗ ಖಂಡಿತವಾಗೂ ನಾವು ನಮ್ಮ ಒಂದು ಮಾರ್ಗದಿಂದ, ಆಧ್ಯಾತ್ಮಿಕ ಮಾರ್ಗದಿಂದ ಪತನ ಹೊಂದ್ತೀವಿ. ಪಾಪ ಅಂದ್ರೆ ಪಾದ ಕಮಲಗಳಲ್ಲಿ, ಭಗವಂತನ ಪಾದ ಕಮಲಗಳಲ್ಲಿ ನಾವು ಗುರುವಿಗೆ ಮಾಡೋದು ಇದಿದೆಯಲ್ಲ, ಅದು ಭಗವಂತನ ಪಾದ ಕಮಲಗಳಲ್ಲಿ ಪಾಪವೆಸಗಿದಂತೆ ಅಂತ. ಅವನ ಕಮಲಗಳಿಗೆ ನಾವು ಪಾಪ ಮಾಡಿದ ಹಾಗೆ ಅಷ್ಟೊಂದು ಇದಿದೆ ಅಂದ್ರೆ ಕೆಟ್ಟ ಕೆಲಸವಾಗಿರುತ್ತೆ. ಅಂತ ಪಾಪಿಯು ಎಂದಿಗೂ ಪರಮ ಪದಕ್ಕೆ ಮರಳಲಾರ. ಯಾವಾಗ ಗುರುವಿನ ಅವನ ತಿರಸ್ಕೊಳ್ತಾನೋ, ಗುರುವಿನ ಒಂದು ಅವಹೇಳನ ಮಾಡ್ತಾನೋ ಅಂತ ಅವಾಗ ಅವನ ಒಂದು ಇದನ್ನ ಸದ್ಗುರು ಭಗವಂತನ ಹತ್ರ ಮರಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ಶ್ರದ್ಧಾಯುಕ್ತನಾದ ವ್ಯಕ್ತಿಯು ಶಾಸ್ತ್ರದಲ್ಲಿ
ಉಕ್ತವಾಗಿರುವಂತ ಸದ್ಗುರುವನ್ನು ಸ್ವೀಕರಿಸಬೇಕಾದ್ದು ಅವಶ್ಯಕ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಯಾರ್ಯಾರನೋ ಅದೇ ಇದು ಎಲ್ಲಿ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಯಾರ್ಯಾರಿಂದನೂ ನಾವು ಒಂದು ಗುರುವಾಗಿ ನಾವು ಪರಿಗಣಿಸಬಾರ್ದು ಅಥವಾ ದೀಕ್ಷೆನೋ ತಗೊಳ್ಬಾರ್ದು. ಯಾರು ಪರಂಪರೆಯಿಂದ ಬಂದಿರ್ತಾರೋ ಅವರ ಒಂದು ಬದ್ಧ ಆಶಯಕ್ಕೆ ಬರಬೇಕು. ಅವರ ಒಂದಿನ ನಾವು ದೀಕ್ಷಾವನ್ನು ಪಡಿಬೇಕು ಅಥವಾ ಶಿಕ್ಷಾ ಗುರುವಾಗಿ ನಾವು ಪಡಿಬೇಕು ಅಂತ ಹೇಳ್ತಾ ಇದ್ದಾರೆ. ವ್ಯಕ್ತಿಯು ವಂಶ ಪಾರಂಪರ್ಯವಾದ ಇಲ್ಲವೇ ವಾಡಿಕೆಯ ಸಾಮಾಜಿಕ ಮತ್ತು ಮತೀಯ ಆಧಾರದ ಮೇಲೆ ಗುರುವನ್ನು ಸ್ವೀಕರಿಸಬಾರದೆಂದು ಶ್ರೀ ಜೀವ ಗೋಸ್ವಾಮಿ ತಿಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ಕೆಲವರು ಒಂದು ವಂಶಗಳಲ್ಲಿ ಇರುತ್ತೆ, ಒಂದು ವಾಡಿಕೆ ಇರುತ್ತೆ. ಏನಂತ ಹೇಳಿದ್ರೆ, ಅಯ್ಯೋ ಈ ವಂಶದಲ್ಲಿ, ನಮ್ಮ ಒಂದು ಸಮಾಜದಲ್ಲಿ ಅಥವಾ ನಮ್ಮ ಈ ಒಂದು ಕೆಲವ್ರ ಮನೇಲಿ ಇರುತ್ತೆ, ನಮ್ಮ ವಂಶದೆಲ್ಲ ನಾವು ಇಂಥವ್ರಿಂದನೇ ನಾವು ಇದು ದೀಕ್ಷೆ ತಗೊಂಡಿದ್ವಿ, ಇವರೇ ನಮ್ಮ ಗುರುಗಳು ಅಂತ ಏನೇನೋ ಭಾವನೆ ಮಾಡ್ಕೊಂಡು ಶಿಕ್ಷಾ ಗುರುಗಳಾಗಿ ದೀಕ್ಷಾ ಗುರು ತಗೊಳ್ತೀವಲ್ಲ, ಅದು ತಪ್ಪು ಅಂತ ಹೇಳ್ತಾರೆ. ಅಂದ್ರೆ ವಂಶ ಪಾರಂಪರ್ಯ, ಅವ್ರು ನಮ್ಮನೇಲಿ ನಮ್ಮಪ್ಪ ಅವರಿಂದ ತಗೊಂಡ್ರು, ಹಿಂಗೆ ವಂಶ ಪಾರಂಪರ್ಯವಾಗಿ ಅವ್ರು ನಮ್ಮ ಗುರುಗಳು ಅಂತ ಹೇಳಿ ನಾವೇನ್ ಮಾಡ್ತೀವಲ್ಲ ಅದೆಲ್ಲ ಸಲ್ಲದು ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಮತಿಯಾದ ಮೇಲೆ ಗುರುವನ್ನು ಸ್ವೀಕರಿಸಬಾರದು ಅಂತ ಅಂದ್ರೆ, ಯಾರ್ಯಾರನ್ನೋ ನಾವು ಗುರುಗಳಂತ ಸ್ವೀಕರಿಸಬಾರ್ದು. ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತೇಳಿ ನಾವು ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ವಂಶ ಪಾರಂಪರ್ಯವಾದ ಇಲ್ಲವೇ ವಾಡಿಕೆಯ ಅಂದ್ರೆ ಅಂತಾರಲ್ಲ, ಅಯ್ಯೋ ನಮ್ಮ ಒಂದು ಸಮಾಜದಲ್ಲಿ ಈ ತರ ವಾಡಿಕೆ, ಸೊ ನಾವು ಇಂಥವನ್ನ ಗುರುಗಳಾಗಿ ಇದ್ ಮಾಡ್ತಾ ಇದೀವಿ ಅಂತ ಈ ತರ ಒಂದು ಪದ್ಧತಿಯನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಶ್ರೀ ಜೀವ ಗೋಸ್ವಾಮಿಯವರು ತಿಳಿಸ್ತಾರೆ, ಆಧ್ಯಾತ್ಮಿಕ ಪ್ರಗತಿ ಸಾಧಿಸಲು ವ್ಯಕ್ತಿಯು ಅರ್ಹನಾದ ಗುರುವನ್ನ ಹುಡುಕಬೇಕು ಅಂತಾರೆ. ಯಾರ ಅರ್ಹನಾಗಿದ್ದಾನೆ ಅಂತ ಗುರುವನ್ನ ಹುಡುಕ್ಬೇಕು. ಅರ್ಹತೆ ಎಲ್ಲ ಮುಂದೆ ಬರುತ್ತೆ. ಅಂದ್ರೆ ಅವನು ಎಲ್ಲ ಗುರು ಆಗ್ಬೇಕಾದ್ರೆ ಅವನು ಎಲ್ಲ ವೇದ ಗ್ರಂಥಗಳನ್ನ ತಿಳಿದಿರ್ಬೇಕು. ಮತ್ತೆ ಅವನಿಗೆ ತಾನು ಏನ್ ತಿಳ್ಕೊಂಡಿರ್ತಾನೆ ಅದನ್ನ ಬೇರೆ ಶಿಷ್ಯನಿಗೆ ತಿಳಿ ಹೇಳುವಷ್ಟು ಅವನಿಗೆ ಸಾಮರ್ಥ್ಯ ಇರಬೇಕು. ಗುರು ಆದವನಿಗೆ ತಾನು ತಿಳ್ಕೊಂಡಿದ್ದನ್ನ ಹೇಳುವಷ್ಟು ಸಾಮರ್ಥ್ಯ ಇರಬೇಕು. ಮತ್ತೆ ಎಲ್ಲ ಇಂದ್ರಿಯಗಳ ಒಂದು ಸುಖಭೋಗಗಳಿಂದ ಅವನು ಮುಕ್ತನಾಗಿರ್ಬೇಕು. ಇದು ಸುಮಾರು ಗುರುಗಳ ಒಂದು ಕ್ವಾಲಿಫಿಕೇಶನ್ಸ್, ಒಂದು ಅರ್ಹತೆಗಳು ಏನೇನ್ ಇರ್ಬೇಕು ಅಂತ ಹೇಳಿ ಮುಂದೆ ನಿಮಗೆ ಬರ್ತಾ ಹೋಗುತ್ತೆ. ಓಕೆ, ಹರೇ ಕೃಷ್ಣ. ದೀಕ್ಷಾ ಗೋಕವಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 36. ಶ್ರೀ ರೂಪ ಸನಾತನ ಭಟ್ಟ ರಘುನಾಥ, ಶ್ರೀ ಜೀವ ಗೋಪಾಲ ಭಟ್ಟ ದಾಸ ರಘುನಾಥ. ಶ್ರೀ ರೂಪ ಸನಾತನ ಭಟ್ಟ ರಘುನಾಥ, ಶ್ರೀ ಜೀವ ಗೋಪಾಲ ಭಟ್ಟ ದಾಸ ರಘುನಾಥ. ಶ್ರೀ ರೂಪ ಸನಾತನ ಭಟ್ಟ ರಘುನಾಥ, ಸನಾತನ ಭಟ್ಟ ರಘುನಾಥ. ಶ್ರೀ ಜೀವ ಗೋಪಾಲ ಭಟ್ಟ ದಾಸ ರಘುನಾಥ, ಶ್ರೀ ಜೀವ ಗೋಪಾಲ ಭಟ್ಟ ದಾಸ ರಘುನಾಥ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದೀಕ್ಷಾ ಗೋಕವಿ ಮಾತಾಜಿ ಓದಿ. ಭವ್ಯ ಸಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 36. ಶ್ರೀ ರೂಪ ಸನಾತನ ಭಟ್ಟ ರಘುನಾಥ, ಶ್ರೀ ಜೀವ ಗೋಪಾಲ ಭಟ್ಟ ದಾಸ ರಘುನಾಥ. ಶ್ರೀ ರೂಪ ಶ್ರೀಲ ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಭಟ್ಟ ರಘುನಾಥ ಭಟ್ಟ ಗೋಸ್ವಾಮಿ, ಶ್ರೀ ಜೀವ ಶ್ರೀಲ ಜೀವ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ, ದಾಸ ರಘುನಾಥ ಶ್ರೀಲ ರಘುನಾಥ ಗೋಸ್ವಾಮಿ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜೈ. ನನ್ನ ಶಿಕ್ಷ ಗುರುಗಳೆಂದರೆ ಶ್ರೀ ರೂಪ ಗೋಸ್ವಾಮಿ, ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ಭಟ್ಟ ರಘುನಾಥ, ಶ್ರೀ ಜೀವ ಗೋಸ್ವಾಮಿ, ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ ಮತ್ತು ಶ್ರೀ ರಘುನಾಥ ದಾಸ ಗೋಸ್ವಾಮಿ. ಶ್ಲೋಕ 37. ये इच्छया गुरु शिक्षा गुरु ये हमारा, ये जय गुरु गुरु ये हमारा. तांसा भारा पादा पद्मे कोटि नमस्कार, ये इच्छया गुरु शिक्षा गुरु ये हमारा, ये गुरु शिक्षा गुरु ये हमारा. तांसा भारा पद्मा पाद पद्मे कोटि नमस्कार, ನಮಸ್ಕಾರ. ಹರೇ ಕೃಷ್ಣ. ಶ್ಲೋಕ ಓದಿ ಮಾತಾಜಿ. 37. ಭವ್ಯ ಮಾತಾಜಿ. ಹಾ ಮಾತಾಜಿ.
यही जय गुरु शिक्षा गुरु ये हमारा साक्षात सबार पाद पद्मे ತಾನ್ कोटि ತಾನ್ ಅದು ತಾನ್ ಸಬಾರ ತಾನ್ ಸಬಾರ तान सबार पाद पद्मे कोटि नमस्कार ये ಈ ಚಯ 6 ಗುರುಗಳು ಶಿಕ್ಷಾ ಗುರುಗಳು ಏ ಅವರು ಅಮಾರ ನನ್ನ ಸಾಕ್ಷಬಾರ ಅವರೆಲ್ಲರ ಪಾದ ಪದ್ಮೆ ಚರಣ ಕಮಲಗಳಿಗೆ ಕೋಟಿ ನಮಸ್ಕಾರ ಗೌರವಪೂರ್ಣ ನಮಸ್ಕಾರಗಳು. ಅನುವಾದ ಶ್ರೀಲ ಪ್ರಭುಪಾದರಿಂದ. ಇವರು 6 ಜನ ನನ್ನ ಶಿಕ್ಷಾ ಗುರುಗಳು, ಆದ್ದರಿಂದ ನಾನು ಅವರ ಪಾದ ಕಮಲಗಳಿಗೆ ಲಕ್ಷ ನಮನಗಳನ್ನು ಸಲ್ಲಿಸುತ್ತೇನೆ. ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜೈ. 6 ಜನ ಗೋಸ್ವಾಮಿಗಳು ತಮ್ಮ ಶಿಕ್ಷಾ ಗುರುಗಳನ್ನಾಗಿ ಸ್ವೀಕರಿಸಿ ಅವರುಗಳಿಗೆ ವಿಧೇಯರಾಗಿ ಇಲ್ಲದಿದ್ದರೆ ಅಂತವರನ್ನು ಗೌಡಿಯ ವೈಷ್ಣವನೆಂದು ಪರಿಗಣಿಸಬಾರದೆಂದು ಲೇಖಕರು ಸ್ಪಷ್ಟವಾಗಿ ಹೇಳುತ್ತಾರೆ. ಶ್ಲೋಕ 38. ಭಗವಾನೇರ ಭಕ್ತ ಯತ ಶ್ರೀನಿವಾಸ ಪ್ರಧಾನ ತಾಂಸಭಾರ ಪಾದ ಪದ್ಮೆ ಸಹಸ್ರ ಪ್ರಣಾಮ ಭಗವಾನೇರ ಭಕ್ತ ಯತ ಶ್ರೀನಿವಾಸ ಪ್ರಧಾನ ತಾಂಸಭಾರ ಪಾದ ಪದ್ಮೆ ಸಹಸ್ರ ಪ್ರಣಾಮ ಹರೇ ಕೃಷ್ಣ. ಶ್ಲೋಕ 38. ಭಗವಾನೇರ ಭಕ್ತ ಯತ ಶ್ರೀವಾಸ ಪ್ರಧಾನ ತಾಂಕ್ಷ ಸಬಾರ ಪಾದ ಪದ್ಮೆ ಸಹಸ್ರ ಪ್ರಣಾಮ. ಭಗವಾನೇರ ಭಗವಂತನ ಭಕ್ತರು ಯತ ಎಷ್ಟು ಮಂದಿ ಇದ್ದಾರೋ ಶ್ರೀವಾಸ ಪ್ರಧಾನ ಶ್ರೀವಾಸರು ಪ್ರಧಾನರು ಸಾಕ್ಷ ಸಬಾರ ಅವರ ತಾನ್ ಸಬಾರ ಅವರ ಪಾದ ಪದ್ಮೆ ಅಡಿದಾವರೆಗಳಿಗೆ ಸಾವಿರಾರು ಪ್ರಣಾಮ ಗೌರವಪೂರ್ಣ ನಮನಗಳು. ಅನುವಾದ ಶ್ರೀಲ ಪ್ರಭುಪಾದರಿಂದ. ಭಗವಂತನ ಭಕ್ತರು ಅಸಂಖ್ಯಾತ, ಅವರಲ್ಲಿ ಶ್ರೀವಾಸ ಠಾಕೂರರು ಪ್ರಧಾನರು. ಅವರ ಪಾದ ಕಮಲಗಳಿಗೆ ಸಹಸ್ರಾರು ಬಾರಿ ನಮನಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ. ಶ್ಲೋಕ 39. ಅದ್ವೈತ ಆಚಾರ ಪ್ರಭುರ ಅಂಶ ಅವತಾರ ತಾಂಡ್ರ ಪಾದ ಪದ್ಮೆ ಕೋಟಿ ಪ್ರಣತಿ ಅಮರ ಅದ್ವೈತ ಆಚಾರ್ಯ ಪ್ರಭುರ ಅಂಶ ಅವತಾರ ತಾಂಡ್ರ ಪಾದ ಪದ್ಮೆ ಕೋಟಿ ಪ್ರಣತಿ ಅಮರ ಶ್ಲೋಕ 39. ಅದ್ವೈತ ಆಚಾರ್ಯ ಪ್ರಭುರ ಅಂಶ ಅವತಾರ ತಾಂಡ್ರ ಪಾದ ಪದ್ಮೆ ಕೋಟಿ ಪ್ರಣತಿ ಅಮಾರ. ಅದ್ವೈತಾಚಾರ್ಯ ಪ್ರಭುರ ಪರಮ ಪ್ರಭುವಿನ ಅಂಶ ಅವತಾರ ತಾಂಗ್ನರ ಅವನ ಪಾದ ಪದ್ಮೆ ಅಡಿದಾವರೆಗಳಲ್ಲಿ ಕೋಟಿ 10 ದಶಲಕ್ಷ ಪ್ರಣತಿ ನಮಸ್ಕಾರಗಳು ಅಮಾರ ನನ್ನ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಅದ್ವೈತ ಆಚಾರ್ಯರು ಭಗವಂತನ ಅಂಶ ಅವತಾರ, ಆದ್ದರಿಂದ ನಾನು ಅವರ ಪಾದಕಮಲಗಳಿಗೆ ಲಕ್ಷ ಬಾರಿ ನಮನ ಮಾಡುತ್ತೇನೆ. ಶ್ಲೋಕ 40. ನಿತ್ಯಾನಂದರಾಯ ಪ್ರಭುರ ಸ್ವರೂಪ ಪ್ರಕಾಶ ತಾಂಡ್ರ ಪಾದ ಪದ್ಮ ಒಂದು ಯಾಂಡ್ರ ಮೋಹಿ ದಾಸ ನಿತ್ಯಾನಂದರಾಯ ಪ್ರಭುರ ಸ್ವರೂಪ ಪ್ರಕಾಶ
ನಿತ್ಯಾನಂದರಾಯ ಪ್ರಭುರ ಸ್ವರೂಪ ಪ್ರಕಾಶ ತಾಂಡ್ರ ಪಾದ ಪದ್ಮೆ ಬಂದು ಯಾಂದ್ರ ಮುಯಿದಾಸ ತಾಂಡ್ರ ಪಾದ ಪದ್ಮ ಬಂದು ಶ್ಲೋಕ 40. ನಿತ್ಯಾನಂದರಾಯ ಪ್ರಭುರ ಸ್ವರೂಪ ಪ್ರಕಾಶ ತಾಂಡ್ರ ಪಾದ ಪದ್ಮ ವಂದೋ ಯಾನಾರ್ಮುಯಿದಾಸ. ನಿತ್ಯಾನಂದರಾಯ ನಿತ್ಯಾನಂದ ಪ್ರಭು, ಪ್ರಭುರ ಪರಮ ಪ್ರಭುವಿನ ಸ್ವರೂಪ ಪ್ರಕಾಶ, ತನ್ನ ರೂಪದ ಅಭಿವ್ಯಕ್ತಿ, ತಾನರ ಅವರ ಪಾದಪದ್ಮ ಅಡಿದಾವರೆಗಳಿಗೆ ಒಂದು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಯಾನ್ರ ಯಾರ, ಮೂಯಿ ನಾನು, ದಾಸ ಸೇವಕ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ನಿತ್ಯಾನಂದರಾಯರು ಭಗವಂತನ ಸ್ವಾಂಶದ ಅಭಿವ್ಯಕ್ತಿ. ನಾನು ಅವರಿಂದ ದೀಕ್ಷೆ ಪಡೆದಿದ್ದೇನೆ, ಆದ್ದರಿಂದ ನಾನು ಅವರ ಪಾದ ಕಮಲಗಳಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ 40 ಸಾಕು ಅಲ್ಲಿವರೆಗೆ. 36 ಇದ್ರಲ್ಲಿ ಏನು ಜಾಸ್ತಿ ಎಕ್ಸ್ಪ್ಲನೇಷನ್ಸ್ ಇಲ್ಲ. ಮತ್ತೆ ಮುಂದೆ ಮತ್ತೆ ವರ್ಣಿಸ್ತಾ ಹೋಗ್ತಾರೆ ಇವ್ರು, ಇದು ಮತ್ತೆ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತಾರೆ. ಇದ್ರಲ್ಲಿ ಏನು ಅಷ್ಟು ಬರೋದಿಲ್ಲ. ಅನುವಾದ ಪ್ರಭುಪಾದಿಂದ 36 ಶ್ಲೋಕ 36. ಅನುವಾದ ಪ್ರಭುಪಾದಿಂದ ಪ್ರಭುಪಾದ ಜೈ. ನನ್ನ ಶಿಕ್ಷಾ ಗುರುಗಳೆಂದರೆ ಶ್ರೀ ರೂಪಾ ಗೋಸ್ವಾಮಿ, ಶ್ರೀ ಸನಾತನ ಗೋಸ್ವಾಮಿ, ಶ್ರೀ ಭಟ್ಟ ರಘುನಾಥ, ಶ್ರೀ ಜೀವ ಗೋಸ್ವಾಮಿ, ಶ್ರೀ ಗೋಪಾಲ ಭಟ್ಟ ಗೋಸ್ವಾಮಿ ಮತ್ತು ಶ್ರೀ ರಘುನಾಥ ದಾಸ ಗೋಸ್ವಾಮಿ. ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ, ಬೃಂದಾವನದ 6 ಗೋಸ್ವಾಮಿಗಳಿದಾರಲ್ಲ, ಇವ್ರು 6 ಜನದ ಹೆಸರನ್ನ ತಗೋತಾ ಇದ್ದಾರೆ. 6 ಜನರು ನನ್ನ ಒಂದು ಶಿಕ್ಷಾ ಗುರುಗಳು ಅಂತ ಹೇಳ್ತಾರೆ. ಇವರಿಂದ ನಾನು ಶಿಕ್ಷೆಯನ್ನ ಪಡೆದಿದ್ದೀನಿ ಅಂತ. ಕೃಷ್ಣ. ಜ್ಞಾನ ಪ್ರಕಾಶ್ ಪ್ರಭುಜಿ ಮ್ಯೂಟ್ ಮಾಡ್ಕೊಳ್ಳಿ. ಈ 6 ಜನನು ನನ್ನ ಶಿಕ್ಷಾ ಗುರುಗಳು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇವರೆಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ 37ರಲ್ಲಿ ಏನ್ ಹೇಳ್ತಾ ಇದ್ದಾರೆ? ಅನುವಾದ ಪ್ರಭುಪಾದ ಕಿ ಜೈ. ಇವರು 6 ಜನ ನನ್ನ ಶಿಕ್ಷಾ ಗುರುಗಳು, ಆದ್ದರಿಂದ ನಾನು ಅವರ ಪಾದ ಪದ್ಮಗಳಿಗೆ ಲಕ್ಷ ನಮನಗಳನ್ನು ಸಲ್ಲಿಸುತ್ತೇನೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದ ಕಿ ಜೈ. 6 ಜನ ಗೋಸ್ವಾಮಿಗಳನ್ನು ತಮ್ಮ ಶಿಕ್ಷಾ ಗುರುಗಳನ್ನಾಗಿ ಸ್ವೀಕರಿಸಿ ಅವರುಗಳಿಗೆ ವಿಧೇಯರಾಗಿ ಇಲ್ಲದಿದ್ದರೆ ಅಂತವರನ್ನು ಗೌಡಿಯ ವೈಷ್ಣವನೆಂದು ಪರಿಗಣಿಸಬಾರದೆಂದು ಲೇಖಕರು ಸ್ಪಷ್ಟವಾಗಿ ಹೇಳುತ್ತಾರೆ. ಅಂದ್ರೆ ಹೇಳ್ತಾ ಇದ್ದಾರೆ, ಇವ್ರು 6 ಜನ ಶಿಕ್ಷಾ ಗುರುಗಳು ಅವ್ರದ್ದು. ಅವ್ರು ಹೇಳ್ತಾ ಇದ್ದಾರೆ, ಈ ಕೃಷ್ಣರಾಜ ಕವಿರಾಜ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ, ಈ 6 ಸ್ವಾಮಿಗಳನ್ನ ಯಾರು ಶಿಕ್ಷಾ ಗುರು ಅಂತ ಹೇಳಲ್ವೋ ಅವ್ರನ್ನ ಗೌಡಿಯ ವೈಷ್ಣವರು ಅಂತ ಹೇಳಿ ಪರಿಗಣಿಸಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟೊಂದು ಪ್ರಾಮುಖ್ಯತೆನ ಆ ಗುರುಗಳಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಅಂದ್ರೆ 6 ಜನ ಗೋಸ್ವಾಮಿಗಳನ್ನು ತಮ್ಮ ಶಿಕ್ಷಕರನ್ನು ಸ್ವೀಕರಿಸ್ತಾ ಇದ್ದಾರೆ. ಅವರುಗಳಿಗೆ ವಿಧೇಯರಾಗಿ ಯಾರು ಇಲ್ಲದಿದ್ರೆ ಅಂತವರನ್ನ ಗೌಡಿಯ ವೈಷ್ಣವರು ಅಂತೇಳಿ ಪರಿಗಣಿಸಬಾರ್ದು. ಅಂದ್ರೆ ಗೌಡಿಯ ವೈಷ್ಣವ ಒಂದು ಇದು ಪರಂಪರೆಯನ್ನು ಪಾಲಿಸೋರು ಇವ್ರ 6 ಜನನ ಶಿಕ್ಷಕರುಗಳು ಅಂತ ಹೇಳಿ ತಿಳ್ಕೋಬೇಕು. ಅವರಿಗೆ ವಂದನೆಗಳನ್ನ ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ಆ ತರ ಶ್ಲೋಕ 38 ಅನುವಾದ. ಇಲ್ಲಿ ಭಗವಂತನ ಅನುವಾದ ಪ್ರಭುಪಾದದಿಂದ ಪ್ರಭುಪಾದ ಕಿ ಜೈ. ಭಗವಂತನ ಭಕ್ತರು ಅಸಂಖ್ಯಾತ, ಅವರಲ್ಲಿ ಶ್ರೀವಾಸ ಠಾಕೂರರು ಪ್ರಧಾನರು. ಅವರುಗಳ ಪಾದಕಮಲಗಳಿಗೆ 1000 ಬಾರಿ ನಮನಗಳನ್ನ ಸಲ್ಲಿಸುತ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನಿಗೆ ಒಂದೇ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ 1000 ಜನ, ಲಕ್ಷಾಂತರ ಅವರಿಗೆ ಅಸಂಖ್ಯಾತ ಭಕ್ತರು. ಆದ್ರೆ ಅದರಲ್ಲಿ ಮುಖ್ಯವಾಗಿ ಹೇಳ್ತಾ ಇದ್ದಾರೆ ಶ್ರೀವಾಸ ಠಾಕೂರು ಅವರು ಪ್ರಧಾನರು ಅಂತ ಹೇಳ್ತಾ ಇದ್ದಾರೆ. ಅವರ ಪದ್ಮಗಳಿಗೆ ನಾನು 1000 ಬಾರಿ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ. ಶ್ರೀವಾಸ್ ಠಾಕೂರ್ ಯಾರು ಗೊತ್ತಾ? ಯಾರು ಅವತಾರ? ನಾರದರ ಅವತಾರ. ಸೊ ಅವ್ರು ಹೇಳ್ತಾ ಇದ್ದಾರೆ, ಇವರು ಎಲ್ಲ ಇದರಲ್ಲಿ ಅವರು ಮುಖ್ಯರು ಅಂತ ಹೇಳಿ ಅವ್ರಿಗೂ ನಾನು ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ 39 ಅನುವಾದ ಪ್ರಭುಪಾದ ಕಿ ಜೈ. ಅದ್ವೈತ ಆಚಾರ್ಯರು ಭಗವಂತನ ಅಂಶಾವತಾರ, ಆದ್ರಿಂದ ನಾನು ಅವರ ಪಾದಕಮಲಗಳಿಗೆ ಲಕ್ಷ ಬಾರಿ ನಮನ ಮಾಡುತ್ತೇನೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಲ್ಲ, ಅದ್ವೈತ ಆಚಾರ್ಯರು ಭಗವಂತನ ಅಂಶಾವತಾರ ಅಂದ್ರೆ ಬಲರಾಮ ಅಲ್ವಾ? ಬಲರಾಮ ಅಂದ್ರೆ ಅಣ್ಣ, ಭಗವಂತನ ಅಂಶಾವತಾರ ಅಂದ್ರೆ ಚೈತನ್ಯ ಕೃಷ್ಣನ ಅವತಾರವೇ ಆಗಿದ್ದಾರೆ ಇವರು. ಸೊ ಇವರು ಬಲರಾಮನ ಒಂದು ಇದಾಗಿದ್ದಾರೆ. ಯಾರು? ನಿತ್ಯಾನಂದ, ಸಾರಿ ಅದ್ವೈತಾಚಾರ್ಯರು ಇದು ಭಗವಂತನ ವಿಷ್ಣು ಮತ್ತೆ ಕೃಷ್ಣನ ಒಂದು ಅವತಾರವಾಗಿದ್ದಾರೆ ಇವರು. ಅದನ್ನ ನಾನು ಅವರ ಪಾದ ಪದ್ಮಗಳಿಗೆ ಲಕ್ಷ ಬಾರಿ ನಮನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದ್ವೈತಾಚಾರ್ಯರು ಭಗವಂತನ ಅಂಶಾವತಾರ, ಅವರು ಸಹ ಭಗವಂತನ ಒಂದು ಅಂಶಾವತಾರವೇ ಆಗಿದ್ದಾರೆ. ಅವರಿಗೂ ಸಹ ನಾನು ಪಾದ ಪದ್ಮಗಳಿಗೆ ಲಕ್ಷ ಬಾರಿ ನಮನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ 40
ಅನುವಾದ ಪ್ರಪಾತಿದೆ. ಶೀಲ ನಿತ್ಯಾನಂದ ರಾಮರಾಯರು ಭಗವಂತನ ಸ್ವಾಂಶದ ಅಭಿವ್ಯಕ್ತಿ. ನಾನು ಅವರಿಂದ ದೀಕ್ಷೆ ಪಡೆದಿದ್ದೇನೆ, ಆದ್ದರಿಂದ ನಾನು ಅವರ ಪಾದ ಕಮಲಗಳಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳ್ತಾರೆ. ಇಲ್ಲಿ ನಿತ್ಯಾನಂದ ಪ್ರಭುಗಳಿಗೆ ಅವ್ರು ಹೇಳ್ತಾ ಇದ್ದಾರೆ, ಅವರು ಭಗವಂತನ ಸ್ವಾಂಶ, ಅವರ ಒಂದು ಅಂಶ, ಅದು ಭಗವಂತನ ಅಂಶವಾಗಿದ್ದಾರೆ, ಬಲರಾಮನ ಇದಾಗಿದ್ದಾರೆ. ಸೊ ಹೇಳ್ತಾ ಇದ್ದಾರೆ, ಅವರಿಗೆ ನಾನು ಅವ್ರನ್ನ ನಾನು ದೀಕ್ಷಾ ಗುರು ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಕ್ಚುಲಿ ಏನಾಗಿದೆ, ದೀಕ್ಷಾ ಗುರು ಇವರು ಬಂದ ಟೈಮಲ್ಲಿ ಆಕ್ಚುಲಿ ಇರ್ಲಿಲ್ಲ ಅಲ್ಲ, ನಿತ್ಯಾನಂದರು ಇರ್ಲಿಲ್ಲ. ಬಟ್ ಆದ್ರೆ ಇವ್ರಿಗೆ ಕನಸಿನಲ್ಲಿ ಬಂದು ನಿತ್ಯಾನಂದ ಪ್ರಭುಗಳು ಬಂದು ಅವ್ರಿಗೆ ಹೇಳಿರ್ತಾರೆ ಅಂತ ಅನ್ಸುತ್ತೆ. ಅಲ್ಲಿ ಬಾ, ನೀನು ಬೃಂದಾವನಕ್ಕೆ ಬಾ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಇವ್ರು ಇರೋದಿಲ್ಲ, ಯಾರು ಅಂದ್ರೆ ನಿತ್ಯಾನಂದರು ಇರೋದಿಲ್ಲ. ಆದ್ರೆ ಅವ್ರು ಹೇಳ್ತಾರೆ ಅವರು ದೀಕ್ಷಾ ಗುರು ಅಂತ. ಹಾಗೆ ನೋಡಕ್ ಹೋದ್ರೆ ನಾನು ಇದ್ರಲ್ಲೆಲ್ಲ ನೋಡಿದ್ರೆ ಅವರ ಇದು ದೀಕ್ಷಾ ಗುರುಗಳು ಆಕ್ಚುಲಿ ರಘುನಾಥ ದಾಸ ಏನೋ ಆಗಿದ್ದಾರೆ. ಆದ್ರೆ ಇಲ್ಲಿ ಅವ್ರು ಕೊಡ್ತಾ ಇದ್ದಾರೆ ನನ್ನ ದೀಕ್ಷೆ ಅಂದ್ರೆ ಅವರು ಸ್ವಪ್ನದಲ್ಲೇನೆ ಅವರಿಗೆ ನಿತ್ಯಾನಂದರು ಇವ್ರನ್ನ ನೀವು ಬೃಂದಾವನಕ್ಕೆ ಬಾ ಅಂತಾರೆ. ಅಂದ್ರೆ ಅವರ ಅಷ್ಟೊಂದು ಅವ್ರಿಗೆ ಪೂಜಾರ ಅಷ್ಟೊಂದು ಅವರಿಗೆ ಭಕ್ತಿ ಮಾಡ್ತಾ ಇರ್ತಾರೆ ಇವರು. ಆದ್ರಿಂದ ಹೇಳ್ತಾ ಇದ್ದಾರೆ ನಿತ್ಯಾನಂದರ ಅವರು ಭಗವಂತನ ಸ್ವಾಂಶದ ಅಭಿವ್ಯಕ್ತಿ, ನಾನು ಅವರಿಂದ ದೀಕ್ಷೆ ಪಡೆದಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾನು ಅವರ ಪಾದ ಪದ್ಮಗಳಿಗೆ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 41 ಹೇಳ್ಬೇಕಲ್ಲ ಮಾತಾಜಿ? ಟೈಮ್ ಇದೆ ಮಾತಾಜಿ, 4 ಶ್ಲೋಕ ಓದ್ಬೋದು. ಹೇಳು, 4 ಶ್ಲೋಕ 41 ತಗೊಳ್ಳಿ ಮಾತಾಜಿ. ಹಾ. ಗದಾಧರ ಪಂಡಿತಾದಿ ಪ್ರಭುರ ನಿಜ ಶಕ್ತಿ, ತಾಂಸಭಾರ ಚರಣೆ ಮೋರ ಸಹಸ ಪ್ರಣತಿ, ಗದಾಧರ ಪಂಡಿತಾದಿ ಪ್ರಭುರ ನಿಜ ಶಕ್ತಿ, ತಾಂಸಭಾರಾಚರಣೆ ಮೋರ ಸಹಸ್ರ ಪ್ರಣತಿ, ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ ಓದಿ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ ಓದ್ತೇನೆ. ಶ್ಲೋಕ 41. ಗದಾಧರ ಪಂಡಿತ ಪ್ರಭುರ ನಿಜ ಶಕ್ತಿ, ತಾಂಸಭಾರಾಚರಣೆ ಮೂರ ಸಹಸ್ರ ಪ್ರಣತಿ. ಗದಾಧರ ಪಂಡಿತ, ಆದಿ ಗದಾಧರ, ಪಂಡಿತರೇ ಮೊದಲಾದ, ಪ್ರಭುರ ಪರ, ಪ್ರಭುವಿನ ನಿಜ ಶಕ್ತಿ, ಆಂತರಿಕ ಶಕ್ತಿಗಳಿವೆ. ತಾನ್ ಸಭಾರ, ಅವರೆಲ್ಲರ ಚರಣ ಕಮಲ, ಮೋರ ನನ್ನ ಸಹಸ್ರ ಪ್ರಣತಿ, ಗೌರವಪೂರ್ವಕ ನಮನಗಳು. ಅನುವಾದ ಶ್ರೀ ಭಗವಾನರಿಂದ ಶ್ರೀಲ ಪ್ರಭುವಾದರಿಗೆ ಜಯವಾಗಲಿ. ನಾನು ಭಗವಂತನ ಆಂತರಿಕ ಶಕ್ತಿಗಳಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಶ್ರೀ ಗದಾಧರ ಸಲ್ಲಿಸ್ತೇನೆ. ಇವರಲ್ಲಿ ಶ್ರೀ ಗದಾಧರ ಪ್ರಭುಗಳು ಮುಖ್ಯರು. ಹರೇ ಕೃಷ್ಣ. ಹಾ. ಶ್ಲೋಕ 42. ಶ್ರೀ ಕೃಷ್ಣ ಚೈತನ್ಯ ಪ್ರಭು ಸ್ವಯಂ ಭಗವಾನ್, ಕೃಷ್ಣ ಚೈತನ್ಯ ಪ್ರಭು ಸ್ವಯಂ ಭಗವಾನ್, ತಾನಹರ ಪಾದಾರ ವಿಂದೆ ಅನಂತ ಪ್ರಣಾಮ್, ಶ್ರೀ ಕೃಷ್ಣ ಚೈತನ್ಯ ಪ್ರಭು ಸ್ವಯಂ ಭಗವಾನ್, ಚೈತನ್ಯ ಪ್ರಭು ಸ್ವಯಂ ಭಗವಾನ್, ತಾನಹರ ಪದಾರ ವಿಂದೆ ಅನಂತ ಪ್ರಣಾಮ್, ಹರೇ ಕೃಷ್ಣ. ಮತ ಯುವತಿ. ಶ್ಲೋಕ 42. ಶ್ರೀಕೃಷ್ಣ ಚೈತನ್ಯ ಪ್ರಭು ಸ್ವಯಂ ಭಗವಾನ್. ಓದಿ ಪ್ರಭು. ತಾನಹರ ಪದ, ಹೌದು, ಇದಕ್ಕೆ ನೆಟ್ಟು ಹೋಯ್ತೇನೋ ಅನ್ಸುತ್ತೆ ಅಲ್ಲ? ಹೌದು ಪ್ರಭುಜಿ. ಓದ್ತಾರ? ಕೇಳ್ತದ? ಇಲ್ಲ ಮಾತಾಡಿ, ಕೇಳ್ತಾ ಇಲ್ಲ. ಅವ್ರಿಗೆ ಯಾವಾಗ್ಲೂ ನೆಟ್ ಪ್ರಾಬ್ಲಮ್ ಆಗ್ತಾ ಹೌದು. ಬೇರೆ ಯಾರು ಹೇಳಿ? ಓದ್ತಾ ಇದ್ದಾರೆ ಮಾತಾಜಿ, ನಮ್ಗೆ ಅದು ಹೌದಾ? ಕೇಳಿಸ್ತಾ ಇಲ್ಲ ಅಷ್ಟೇ. ಕೇಳಿಸ್ತಾ ಇಲ್ಲ, ಅವ್ರು ಓದ್ತಾ ಇದ್ದಾರೆ. ಹೌದು. ಇಲ್ಲ ಮಾತಾಜಿ, ಹೊಟ್ಟೋಗಿದೆ, ಜಾಯ್ನಿಂಗ್ ಅಂತ ಬರ್ತಾ ಇದೆ ಅವ್ರದ್ದು. ನೆಟ್ ಹೊಟ್ಟೋಗಿದೆ. ಓಕೆ, ನೋಡೋಣ. ಗಾಯತ್ರಿ ಆರ್ ಮಾತಾಜಿ ಓದಿ.
ಗಾಯತ್ರಿ ಹಾರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 42. ಶ್ರೀಕೃಷ್ಣ ಚೈತನ್ಯ ಪ್ರಭು ಸ್ವಯಂ ಭಗವಾನ್ ತಾನಾರ ಪದರವಿಂದೆ ಅನಂತ ಪ್ರಣಾಮ. ಓದಿ ಮಾತಾಜಿ. ಶ್ರೀಲ ಪ್ರಭುಪಾದರಿಂದ ಇದು ಪದಗಳ ಅರ್ಥ ವರ್ಡ್ ಹೇಳಿ, ವರ್ಡ್ ಟು ವರ್ಡ್ ಮೀನಿಂಗ್ ಹೇಳಿ. ಸರಿ ಮಾತಾಜಿ. ಕೃಷ್ಣ ಚೈತನ್ಯ ಶ್ರೀಕೃಷ್ಣ ಚೈತನ್ಯ ಶ್ರೀ ಕೃಷ್ಣ ಚೈತನ್ಯ ಮಹಾಪ್ರಭು ಪ್ರಭು ಪರಮ ಪ್ರಭು. ಸ್ವಲ್ಪ ಚಿಕನ್ ಮಾಡ್ಕೊತೀನಿ. ಭಗವಾನ್ ಸಾಕ್ಷಾತ್ ಭಗವಂತನೇ ತಾನ್ಹಾರ ಅವರ ಪದ ಅರವಿಂದೆ ಪಾದಕಮಲಗಳಿಗೆ ಅನಂತ ಲೆಕ್ಕವಿಲ್ಲದಷ್ಟು ಪ್ರಣಾಮ ಗೌರವಪೂರ್ವಕ ನಮನಗಳು. ಏನ್ ಹೇಳದ್ ಮಾತಾಜಿ? ಶ್ರೀಲ ಅನುವಾದ. ಪ್ರಭುಪಾದರಿಂದ ಪ್ರಭುಪಾದಕ್ಕೆ ಜೈ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜೈ. ಶ್ರೀಕೃಷ್ಣ ಅನುವಾದ. ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಭಗವಂತನೇ ಆದ್ದರಿಂದ ಅವರ ಹರಿದಾವರೆಗಳಿಗೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಶ್ಲೋಕ 43. ಹೇಳ್ತೀರಾ ಮಾತಾಜಿ? ಸಾವರಣೆ ಪ್ರಭು ರೇ ಕರಿಯ ನಮಸ್ಕಾರ. ಪ್ರಭು ರೇ ಕರಿಯ ನಮಸ್ಕಾರ. ಛಯ ತೇನೋ ಐಚೆ ಕರಿಯೇ ಪ್ರಚಾರ. ಸಾವರಣೆ ಪ್ರಭು ರೇ ಕರಿಯೇ ನಮಸ್ಕಾರ. ನಮಸ್ಕಾರ. ಛಯ ತೇನೋ ಐಚೆ ಕರಿಯೇ ವಿಚಾರ. ಸಾವರಣೆ ಪ್ರಭು ರೇ ಕರಿಯ ನಮಸ್ಕಾರ. ಛಯ ತೇನೋ ಹೋ ಐಚೆ ಕರಿಯೇ ವಿಚಾರ. ಶ್ಲೋಕ 43. ಸಾವರಣೆ ಪ್ರಭು ರೇ ಕರಿಯ ನಮಸ್ಕಾರ. ಛಯ ತೇನ್ ಹೋ ಏ ಕರಿಯ ವಿಚಾರ. ಅವರೇ ಅವರ ಸಹಚರರೊಂದಿಗೆ ಪ್ರಭು ರೇ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಕರಿಯ ಮಾಡಿ ನಮಸ್ಕಾರವನ್ನು. ಈ ಛಯ 6 ತೇಜೋಹೋ ಅವರು ಛೇ ಅವರು ಹೇಗೆ ಎಂಬುದರ ಬಗ್ಗೆ ಕರಿಯೇ ಮಾಡುವೆ ವಿಚಾರ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಗವಂತನಿಗೆ ಮತ್ತು ಅವರ ಸಹಚರರಿಗೆ ನಮಸ್ಕಾರ ಮಾಡಿದ ಅನಂತರ ನಾನು ಈ 6 ವೈವಿಧ್ಯಗಳನ್ನು ವೈವೆತ್ತವನ ಬಗ್ಗೆ ವಿವರಿಸಲು ಪ್ರಯತ್ನಿಸುತ್ತೇನೆ. ಭಾವಾರ್ಥ. ದೇವೋತ್ತಮ ಪರಮಪುರುಷನ ಶುದ್ಧ ಭಕ್ತರು ಅನೇಕರಿದ್ದಾರೆ. ಅವರೆಲ್ಲರೂ ಭಗವಂತನ ಅನುಚರರು ಎಂದು ಭಾವಿಸಲಾಗಿದೆ. ಕೃಷ್ಣನನ್ನು ಯಾವಾಗಲೂ ಅವನ ಭಕ್ತರ ಸಹಿತವಾಗಿ ಪೂಜಿಸಬೇಕು. ಆದ ಕಾರಣ ವಿವಿಧ ತತ್ವಗಳು ಸತ್ಯನ ಬಳಿ ಸಾರುವ ನಿತ್ಯ ಸಾಧನ ಸಾಮಗ್ರಿಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 44. ಶ್ಲೋಕ. ಯದ್ಯಪಿ ಅಮರ ಗುರು ಚೈತನ್ಯ ರಾಧಾಸ. ಯದ್ಯಪಿ ಅಮರ ಗುರು ಚೈತನ್ಯ ದಾಸ. तथापि जानिए आमी तांड्रहार प्रकाश. यद्यपि हमारा गुरु चैतन्य राधासा. तथापि जानिए आमी तांड्रहार प्रकाश. ಓದ್ಲಾ ಮಾತಾಜಿ? ಶ್ಲೋಕ 44. ಯದ್ಯಪಿ ಅಮರ ಗುರು ಚೈತನ್ಯ ದಾಸ ತಥಾಪಿ ಜಾನಿಯೇ ಆಮೆ ತಾಹಾರ ಪ್ರಕಾಶ. ಯದ್ಯಪಿ ಆದರೂ ಅಮರ ನನ್ನ ಗುರು ಆಧ್ಯಾತ್ಮಿಕ ಗುರುವು ಚೈತನ್ಯ ಮಹಾಪ್ರಭುಗಳ
ದಾಸ ಸೇವಕರು. ತಥಾಪಿ ಆದರೂ ಜಾನಿಯೇ ಬಲ್ಲೆ ಅಮೇ ನಾನು ಸಾನ್ಹಾರ ಭಗವಂತನ ಪ್ರಕಾಶ ನೇರ ಅಭಿವ್ಯಕ್ತಿ. ಬಹುಪಾದರಿಂದ ಬಹುಪಾದರಿಗೆ ಜಯವಾಗಲಿ. ಅನುವಾದ ಭಾವಾರ್ಥ ಅಂತ ಹೇಳಿ ಮಾತಾಜಿ. ಅನುವಾದ ಭಾವಾರ್ಥ ಅನುವಾದ ಪ್ರಭುಪಾದರಿಂದ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ನನ್ನ ಗುರು ಶ್ರೀ ಚೈತನ್ಯರ ದಾಸರೆಂದು ಬಲ್ಲೆನಾದರೂ ಅವರು ಭಗವಂತನ ಸ್ವಾಂಶಾವತಾರವೆಂದು ನಾನು ಬಲ್ಲೆ. ಭಾವಾರ್ಥ ಪ್ರತಿಯೊಬ್ಬ ಜೀವಿಯು ಮೂಲಭೂತವಾಗಿ ಭಗವಂತನ ಸೇವಕನೇ, ಗುರುವೂ ಸಹ ಅವನ ಸೇವಕನೇ. ಆದರೂ ಗುರುವು ಭಗವಂತನ ನೇರ ಅಭಿವ್ಯಕ್ತಿ. ಈ ದೃಢ ನಂಬಿಕೆಯಿಂದ ಶಿಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಬಹುದು. ಗುರುವಿಗೂ ಕೃಷ್ಣನಿಗೂ ಭೇದವಿಲ್ಲ, ಏಕೆಂದರೆ ಅವನು ಕೃಷ್ಣನ ಅಭಿವ್ಯಕ್ತಿ. ಹರೇ ಕೃಷ್ಣ ಮಾತಾಜಿ. ಇದೇನಾ? ಇದೊಂದು ಪ್ಯಾರಾ ಉಂಟು ನೋಡಿ. ನಿತ್ಯಾನಂದ ಪ್ರಭು ಸಾಕ್ಷಾತ್ ಬಲರಾಮ ಅವರು ಶ್ರೀಕೃಷ್ಣನಿಗೆ ಅವನ ಲೀಲೆಗಳಲ್ಲಿ ನೆರವಾಗುತ್ತಾರೆ ಮತ್ತು ಅವರು ಭಗವಂತನ ಸೇವಕರು. ಪ್ರತಿಯೊಬ್ಬ ಜೀವಿಯು ಶ್ರೀಕೃಷ್ಣ ಚೈತನ್ಯರ ನಿತ್ಯ ಕಿಂಕರ. ಆದ್ದರಿಂದ ಗುರುವು ಚೈತನ್ಯ ಮಹಾಪ್ರಭುಗಳ ಸೇವಕರಲ್ಲದೆ ಬೇರೆ ಆಗಲು ಸಾಧ್ಯವಿಲ್ಲ. ಗುರುವಿನ ಶಾಶ್ವತವಾದ ವೃತ್ತಿಯಿಂದ ಶಿಷ್ಯರಿಗೆ ಸೇವಾ ಮನೋಭಾವದ ತರಬೇತಿ ನೀಡಿ ಭಗವತ್ ಸೇವೆಯನ್ನು ವಿಸ್ತರಿಸುತ್ತಾ ಹೋಗುವುದು. ಗುರುವು ಎಂದಿಗೂ ತಾವೇ ದೇವರು ಎಂದು ತೋರಿಸಿಕೊಳ್ಳುವುದಿಲ್ಲ. ಅವರು ಭಗವಂತನ ಪ್ರತಿನಿಧಿ. ತಮಗೆ ತಾವೇ ದೇವರು ಎಂದು ಸೋಗು ಹಾಕುವುದನ್ನು ವೇದಶಾಸ್ತ್ರಗಳು ನಿಷೇಧಿಸುತ್ತವೆ. ನಿಜವಾದ ಗುರುವು ಭಗವಂತ ನಿಷ್ಠಾವಂತನಾದ ಅಂತರಂಗ ಸೇವಕ. ಆದ್ದರಿಂದ ಕೃಷ್ಣನಿಗೆ ಸಲ್ಲುವಷ್ಟೇ ಗೌರವ ಗುರುವಿಗೂ ಸಲ್ಲಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. 41 ಶ್ಲೋಕ. ಅನುವಾದ ಪ್ರಪಾತಿದೆ. ನಾನು ಭಗವಂತನ ಆಂತರಿಕ ಶಕ್ತಿಗಳಿಗೆ ಗೌರವಪೂರ್ವಕ ನಮನಗಳನ್ನ ಸಲ್ಲಿಸುತ್ತೇನೆ. ಇವರಲ್ಲಿ ಗದಾಧರ ಪ್ರಭು ಪ್ರಮುಖರು ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ, ಇಲ್ಲಿ ನೆಕ್ಸ್ಟ್ ಎಲ್ಲರಿಗೂ ನಮನಗಳನ್ನು ಸಲ್ಲಿಸ್ತಾ ಈಗ ಆಂತರಿಕ ಅಂದ್ರೆ ಅಂತರಂಗ ಶಕ್ತಿ ಇದೆಯಲ್ಲ, ಅಂತರಂಗ ಶಕ್ತಿ ಇರುವುದು ಯಾರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸುಮಾರು ಜನದೆಲ್ಲ ದಾಮೋದರ ಸುಮಾರು ಜನದ ಹೆಸರನ್ನ ಹಿಂದೆ ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖರಾದವರು ಗದಾಧರ ಪ್ರಭು ಅಂತ ಹೇಳ್ತಾರೆ. ಯಾರು ಗದಾಧರ? ಇವರು ಯಾರ ಒಂದು ರಾಧಾರಾಣಿಯ ಅವತಾರ ಅಲ್ವಾ? ರಾಧಾರಾಣಿಯ ಅವತಾರವಾಗಿದ್ದಾರೆ ಇವರು. ಸೊ ಹೇಳ್ತಾ ಇದ್ದಾರೆ ಇಲ್ಲಿ ಅವರಿಗೆ ಸಹ ನನ್ನ ವಂದನೆಯನ್ನ ಸಲ್ಲಿಸ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಸಲ್ಲಿಸ್ತಾ ಇದ್ದಾರೆ. ಮತ್ತೆ ಇವರು ವಿವರಗಳನ್ನ ಮುಂದೆ ದೊಡ್ಡದಾಗಿ ಕೊಡ್ತಾ ಹೋಗ್ತಾ ಇದ್ದಾರೆ. ಅನುವಾದ ಮತ್ತೆ ಪ್ರಪಾದದಿಂದ 42ನೇ ಶ್ಲೋಕ. ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಭಗವಂತನೇ, ಆದ್ದರಿಂದ ಅವರಾಡಿದ ಅವರುಗಳಿಗೆ ಅನಂತ ನಮಸ್ಕಾರಗಳನ್ನ ಸಲ್ಲಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ಚೈತನ್ಯ ಮಹಾಪ್ರಭುಗಳು ಸಹ ಅವರು ಸಾಕ್ಷಾತ್ ಭಗವಂತನೇ, ಅವ್ರಿಗೂ ಒಂದು ನಮಸ್ಕಾರಗಳನ್ನ ನಾನ್ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಿ 42ನೇ ಶ್ಲೋಕದಲ್ಲಿ ಹೇಳಿದ್ರು. 43ರಲ್ಲಿ ಏನ್ ಹೇಳ್ತಂದ್ರೆ ಅನುವಾದ ಪ್ರಪಾದದಿಂದ ಪ್ರಪಾತಿ. ಅನುವಾದ ಮತ್ತೆ ಭಾವಾರ್ಥ ಪ್ರಪಾದದಿಂದ ಪ್ರಪಾತಿದೆ. ಭಗವಂತನಿಗೆ ಮತ್ತು ಅವನ ಸಹಚರಿಗೆ ನಮಸ್ಕಾರ ಮಾಡಿದ ನಂತರ ನಾನು ಈ 6 ವೈವಿಧ್ಯಗಳನ್ನು ಮೈವೆತ್ತವನ ಬಗ್ಗೆ ವಿವರಿಸಲು ಪ್ರಯತ್ನಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ರೆ, ಭಗವಂತನಿಗೆ ಮತ್ತು ಅಂದ್ರೆ ಈಗ ಎಲ್ಲರಿಗೂ ಒಂದು ಪ್ರಣಾಮಗಳನ್ನ ಅಥವಾ ಅವರಿಗೆಲ್ಲರಿಗೂ ನಾನು ನಮಸ್ಕಾರಗಳನ್ನ ಹೇಳಿದ್ದಾಯ್ತು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತನಿಗೆ ಮತ್ತು ಅವನ ಸಹಚರರಿಗೆ ನಾನು ಈ 6 ವೈವಿಧ್ಯಗಳನ್ನು ಮೈವೆತ್ತವನ ಬಗ್ಗೆ ವಿವರಿಸಲು ಪ್ರಯತ್ನಿಸ್ತಿದ್ದೇನೆ. ಅಂದ್ರೆ ಈಗ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಅವ್ರು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಥವಾ ಭಗವಂತನ ಬಗ್ಗೆ ನೋಡೋಣ. ಭಾವಾರ್ಥ. ದೇವೋತ್ತಮ ಪರಮ ಪುರುಷನ ಶುದ್ಧ ಭಕ್ತರು ಅನೇಕರಿದ್ದಾರೆ ಅಲ್ವಾ? ಭಗವಂತನಿಗೆ ಅನೇಕ ಶುದ್ಧ ಭಕ್ತರಿದ್ದಾರೆ. ಅವರೆಲ್ಲರೂ ಭಗವಂತನ ಅನುಚರರು ಎಂದು ಭಾವಿಸಲ್ಲ, ಎಲ್ಲರೂ ಭಗವಂತನ ಅನುಚರರು. ಕೃಷ್ಣನ ಯಾವಾಗ್ಲೂ ಅವನ ಭಕ್ತರ ಸಹಿತನಾಗಿ ಪೂಜಿಸ್ಬೇಕು ಅಂತ ಹೇಳ್ತಾರೆ. ಕೃಷ್ಣನ ಪೂಜಿಸ್ಬೇಕಾರ ಅವನ ಭಕ್ತರು. ಈಗ ನಾವು ಹೆಂಗೆ ಭಗವತ್ ಚೈತನ್ಯ ಮಹಾಪ್ರಭುಗಳ ಒಂದು ಪಂಚತತ್ವದಲ್ಲಿ ಹೇಗೆ ಇದು ಮಾಡ್ತಾ ಇದ್ವಲ್ಲ, ಎಲ್ಲ ಸಹಚರರು ಅವ್ರ ಜೊತೆ ಅವರ ಒಂದು ಯಾರ್ಯಾರು ಬಂದಿದಾರಲ್ಲ ಅವರೆಲ್ಲರೂ ನಾವು ನಮಿಸ್ಬೇಕು ಅಂತ ಹೇಳ್ತಾರೆ. ಆದ ಕಾರಣ ವಿವಿಧ ತತ್ವಗಳು ಪರಮಸತ್ಯನ ಬಳಿ ಸಾರುವ ನಿತ್ಯ ಸಾಧನ ಸಾಮಗ್ರಿಗಳಾಗಿದೆ. ಅಂದ್ರೆ ನಾವು ಇವನ್ನೆಲ್ಲ ನಾವು ಪೂಜೆ ಮಾಡಿದಾಗ, ನಮಸ್ಕರಿಸಿದಾಗ, ಅವ್ರಿಗೆ ಒಂದು ವಂದನೆಯನ್ನ ಎಲ್ಲ ಮಾಡಿದಾಗ ನಾವು ಭಗವಂತನ ಹತ್ತಿರಕ್ಕೆ ಹೋಗೋದು ಬಹಳ ಇವೆಲ್ಲ ಸಾಮಗ್ರಿಗಳು. ಅಂದ್ರೆ ಇದು ನಮಗೆ ಅನುಕೂಲ ಆಗುತ್ತೆ. ಇವೆಲ್ಲ ಮಾಡೋದ್ರಿಂದ ನಾವು ಭಗವಂತನ ಹತ್ರ ಅಥವಾ ಭಗವಂತನ ಈಸಿಯಾಗಿ ಸೇರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 44 ಅನುವಾದ ಭಾವಾರ್ಥ ಪ್ರಪಾದಿಂದ. ನನ್ನ ಗುರು ಶ್ರೀ ಚೈತನ್ಯದ ದಾಸರೆಂದು ಬಲ್ಲೆನಾದರೂ ಅವರು ಭಗವಂತನ ಸಾಂಶಾವತಾರವೆಂದು ನಾನು ಬಲ್ಲೆ. ಇಲ್ಲಿ ನಿತ್ಯಾನಂದ ಪ್ರಭುಗಳು ಹೇಳ್ತಾ ಇದ್ದಾರೆ. ನನ್ನ ಗುರು ಇವರು ಹೇಳ್ತಾ ಇದ್ದಾರೆ, ನನ್ನ ಗುರು ಅವರು. ಆದ್ರೆ ಅವರು ಭಗವಂತನ ಸಾಂಶಾವತಾರ, ಭಗವಂತನ ಅವತಾರವಾಗಿದ್ದಾರಲ್ಲ, ಬಲರಾಮನ ಇದಾಗಿದ್ದಾರೆ. ಅವರು ಭಗವಂತನ ಸಾಂಶಾವತಾರ ಅಂತ ಹೇಳ್ತಾ ಇದ್ದಾರೆ. ಭಾವಾರ್ಥದಲ್ಲಿ ನೋಡೋಣ.
ಪ್ರತಿಯೊಬ್ಬ ಜೀವಿಯು ಮೂಲಭೂತವಾಗಿ ಭಗವಂತನ ಸೇವಕನೇ ಅಲ್ವಾ? ಎಲ್ಲರಿಗೂ ಗೊತ್ತಿದೆ, ನಾವೆಲ್ಲರೂ ಸಹ ಭಗವಂತನ ಸೇವಕರೇ ಆಗಿದ್ದೀವಿ. ಗುರುವು ಸಹ ಅವನ ಸೇವಕನೇ. ನಮ್ ಗುರು ಆತ ಅಂತ ಹೇಳ್ಬಿಟ್ಟು ಅವ್ರೇನ್ ಸೇವಕರಲ್ಲ, ಅವರೂ ಸಹ ಅವರುಗಳು ಭಗವಂತನ ಸೇವಕರೇ ಆಗಿದ್ದಾರೆ. ಆದರೂ ಗುರು ಭಗವಂತ ನೇರವೇ ವ್ಯಕ್ತಿ, ಆದ್ರೂ ಸಹ ಅವ್ರ ಸೇವಕರು ಹೌದು, ಆದ್ರೂ ಸಹ ಅವರು ಭಗವಂತನಿಗೂ ಮತ್ತು ಗುರುಗಳಿಗೂ ನೇರವಾದ ಒಂದು ಸಂಪರ್ಕ ಇರುತ್ತೆ. ಗುರು ಮತ್ತೆ ಭಗವಂತ, ಅಂದ್ರೆ ಗುರುಗಳು ಭಗವಂತನ ಪ್ರತಿನಿಧಿ. ಅಂದ್ರೆ ಭಗವಂತ ಮುಂದೆ ನಾನು ಹೇಳ್ತೀನಿ. ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಇವರೆಲ್ಲರೂ ಯಾರ್ಯಾರು ನನ್ನ ಒಂದು ಭಕ್ತಿ ಮಾಡ್ತಾ ಇದಾರಲ್ಲ, ಗುರುಗಳ ಒಂದು ಸ್ಥಾನದಲ್ಲಿ ಇದಾರಲ್ಲ, ಎಲ್ಲಾರು ನಾನೇ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಸಮಾನ ಅಂತ ಹೇಳಿ ನನಗೆಷ್ಟು ಒಂದು ಒಂದು ಪೂಜಾರವಾಗಿ ನೋಡ್ತಿರಲೋ ಅದೇ ತರಾನು ಗುರುಗಳನ್ನ ನೋಡ್ಬೇಕು. ನಾನು ಗುರುಗಳು ಒಂದೇ ಅಂತ ಹಿಂಗೆ ಮುಂದೆ ಒಂದು ಕೆಲವೊಂದು ಶ್ಲೋಕಗಳಲ್ಲಿ ಬರ್ತಾ ಹೋಗುತ್ತೆ. ಮತ್ತೆ ಇಲ್ಲಿ ಈ ದೃಢ ನಂಬಿಕೆಯಿಂದ ಶಿಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಬಹುದು. ಅಂದ್ರೆ ಭಗವಂತನ ನೇರವೇ ವ್ಯಕ್ತಿ, ಅವನ ಭಗವಂತನ ಜೊತೆಲಿ ಗುರುವಿಗೆ ಒಂದು ನೇರ ಸಂಪರ್ಕ ಇದೆ ಅಂತ ಹೇಳಿ ನಾವು ಮುಂದುವರಿಯುತ್ತೇವೆ. ಅಂದ್ರೆ ಭಗವಂತ ಅಂತ ತಿಳ್ಕೊಂಡೆ ನಾವು ಅವನಿಗೆ ಗುರುವಿನ ಒಂದು ಸೇವೆಯನ್ನ ಮಾಡ್ಬೇಕು. ಗುರುವಿಗೂ ಕೃಷ್ಣನಿಗೂ ಭೇದವಿಲ್ಲ ಅಂತ ಹೇಳಿದ್ರೆ, ಗುರು ಮತ್ತೆ ಕೃಷ್ಣನಿಗೂ ಭೇದವಿಲ್ಲ. ಯಾಕೆಂದ್ರೆ ಭಗವಂತ ಎಲ್ಲಾ ಕಡೆನೂ ಬರ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಅವನು ತನ್ನ ಒಂದು ಇದನ್ನ ಏನ್ ಮಾಡಿದಾನೆ ಅಂದ್ರೆ ಈಗ ಭಗವಂತ ನಮ್ಮ ಒಂದು ಹೃದಯದಲ್ಲಿ ಚೈತ್ಯ ಗುರುವಾಗಿದ್ದಾನೆ. ಚೈತ್ಯ ಗುರು ಹೋಗಿ ನಮಗೆ ಒಂದು ಎಲ್ಲ ಡೈರೆಕ್ಷನ್ ಕೊಡ್ತಾ ಇರ್ತಾನೆ. ಒಂದು ನಮ್ಮ ಅಂದ್ರೆ ನಮ್ಮ ಇದನ್ನ ನೋಡ್ತಾ ಇದ್ದಾನೆ. ಆದ್ರೆ ಅವನಿಗೆ ಹೊರಗಡೆಯಿಂದ ಏನ್ ಮಾಡಿದಾನೆ, ಚೈತ್ಯ ಗುರುವಾಗಿ ಗುರುಗಳನ್ನ ಕಳಿಸಿದಾನಂತೆ. ಅಂದ್ರೆ ತನ್ನ ಸ್ಥಾನವನ್ನ ಗುರುಗಳಿಗೆ ಕೊಟ್ಟಿದ್ದಾನೆ. ಅಂದ್ರೆ ನೀವು ನನ್ನ ಪರವಾಗಿ ನೀವು ಅವರಿಗೆ ಒಂದು ದಾರಿಯನ್ನ ತೋರಿಸಿ ಅಂತ ಹೇಳ್ಬಿಟ್ಟು ಏನ್ ಮಾಡಿದಾನೆ ಭಗವಂತ. ಹೊರಗಡೆಯಿಂದ ಗುರುಗಳನ್ನ ಚೈತ್ಯ ಗುರು ಅಂತ ಹೇಳ್ತಾರೆ, ಒಳಗಡೆಯಿಂದ ಭಗವಂತ ತಾನು ಚೈತ್ಯ ಗುರು ಆಗಿದ್ದಾನೆ. ಅಂದ್ರೆ ಅವನ ಪ್ರತಿನಿಧಿ, ಭಗವಂತನ ಪ್ರತಿನಿಧಿಯಾಗಿ ಗುರುಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏಕೆಂದ್ರೆ ಅವನು ಕೃಷ್ಣನ ಅಭಿವ್ಯಕ್ತಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಿತ್ಯಾನಂದ ಪ್ರಭು ಸಾಕ್ಷಾತ್ ಬಲರಾಮ ಅಲ್ವಾ? ನಿತ್ಯಾನಂದ ಪ್ರಭು ಅಂದ್ರೆ ಸಾಕ್ಷಾತ್ ಬಲರಾಮ ಆಗಿದ್ದಾರೆ. ಅವರು ಶ್ರೀಕೃಷ್ಣನಿಗೆ ಅವನ ಲೀಲೆಗಳಲ್ಲಿ ನಿರ್ವಾಗುತ್ತಾರೆ ಮತ್ತು ಅವನು ಭಗವಂತನ ಸೇವಕರು. ಭಗವಂತನಿಗೆ ಅವನ ಪ್ರತಿಯೊಂದು ಸೇವೆಯಲ್ಲೂ ಭಗವಂತನ ಸೇವೆಯಲ್ಲಿ ಬಲರಾಮ ನಿರ್ವಾಗ್ತಾ ಇದ್ದಾನೆ. ಸೊ ಅವನು ಭಗವಂತನ ಸೇವಕರು ಅಂತ ಹೇಳಿ ಕೃಷ್ಣನ ಎಲ್ಲಾ ಒಂದು ಪರಿಕರ ಏನೇನಿದೆಯಲ್ಲ ಎಲ್ಲವೂ ಬಲರಾಮ ಅಂತೆ. ಅವನ ಒಂದು ನವಿಲ್ಗೆರೆ, ಒಂದು ಏನೇನಿದೆಯಲ್ಲ ಭಗವಂತಂದು ನವಿಲ್ಗೆರೆ ಆಗ್ಲಿ ಅಥವಾ ಕೊಳಲಾಗ್ಲಿ ಪ್ರತಿಯೊಂದು ಸಹ ಬಲರಾಮನೇ ಆಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟೊಂದು ಬಲರಾಮ ಕೃಷ್ಣನ ಒಂದು ಮಾಡಿದಾನೆ. ಅಂದ್ರೆ ಅವನ ಒಂದು ಅಂಶವಾಗಿದ್ದಾನೆ. ಪ್ರತಿಯೊಬ್ಬ ಜೀವಿಯು ಶ್ರೀಕೃಷ್ಣ ಚೈತನ್ಯರ ನಿತ್ಯ ಕಿಂಕರರು ಅಲ್ವಾ? ಪ್ರತಿಯೊಬ್ಬರು ಜೀವಿಗಳು ನಾವು ಶ್ರೀಕೃಷ್ಣ ಚೈತನ್ಯರ ನಿತ್ಯ ಕಿಂಕರ ಅಂದ್ರೆ ಭಗವಂತನ. ಆದ್ದರಿಂದ ಗುರುವು ಚೈತನ್ಯ ಮಹಾಪ್ರಭುಗಳು ಸೇವಕರಲ್ಲದೆ ಬೇರೆ ಆಗಲು ಸಾಧ್ಯವಿಲ್ಲ. ಅದು ಗುರು ಸಹನು ಚೈತನ್ಯ ಪ್ರಭುಗಳ ಸೇವಕರು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಗುರುವಿನ ಶಾಶ್ವತವಾದ ವೃತ್ತಿ ಎಂದರೆ ಶಿಕ್ಷಕರಿಗೆ ಸೇವಾ ಮನೋಭಾವದ ತರಬೇತಿ ನೀಡಿ ಭಗವತ್ ಸೇವೆಯನ್ನು ವಿಸ್ತರಿಸ್ತಾ ಹೋಗುದು. ಅಂದ್ರೆ ಗುರುವಿನ ಏನು ಒಂದು ಇದು ಅಂತ ಹೇಳಿದ್ರೆ ಅವನ ಒಂದು ಕರ್ತವ್ಯ ಅಂತ ಹೇಳಿದ್ರೆ, ವೃತ್ತಿ ಅಂದ್ರೆ ಪ್ರತಿಯೊಬ್ಬ ಶಿಷ್ಯನಿಗೂ ಸಹ ಅವರು ಸೇವಾ ಮನೋಭಾವನ ಅಂದ್ರೆ ಸೇವೆ ಹೇಗೆ ಭಗವಂತನನ್ನು ಸೇವೆ ಮಾಡಬೇಕು ಅನ್ನೋದೊಂದು ತರಬೇತಿ ಕೊಡೋದೇ ಅವರು ಗುರುಗಳ ಒಂದು ಕರ್ತವ್ಯವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೋಗುವುದು ಗುರು ಎಂದಿಗೂ ತಾನೇ ದೇವ್ರು ಎಂದು ತೋರಿಸಿಕೊಳ್ಳುವುದಿಲ್ಲ. ಅಂದ್ರೆ ಒಂದು ನಿಜವಾದ ಗುರು ಇದಾನಲ್ಲ, ಒಂದು ಆ ತರ ಗುರು ಯಾವತ್ತೂ ತಾನು ದೇವ್ರು ಅಂತ ಹೇಳ್ಕೊಳ್ಳೋದಿಲ್ಲ. ನಾವೀಗ ನೋಡ್ತೀವಿ ಅಲ್ಲ, ನಾವು ನಮ್ಮ ಸುತ್ತಮುತ್ತಲು ಎಷ್ಟೋ ಜನ ಗುರುಗಳು ತಾವೇ ದೇವ್ರು ಅಂತ ಹೇಳ್ಕೊಂಡು ಹೋಗ್ತಾರೆ. ಆದ್ರೆ ನಿತ್ಯವಾದ ಶುದ್ಧವಾದ ಒಂದು ಇರುತ್ತಲ್ಲ ಗುರುಗಳು ಇರ್ತಾರಲ್ಲ, ಅಂತವ್ರು ಏನ್ ಹೇಳ್ತಾ ಇದಾರೆ, ಅವ್ರು ಯಾವತ್ತೂ ತಾನು ದೇವ್ರು ಅಂತ ಹೇಳ್ಕೊಳ್ಳೋದಿಲ್ಲ. ಇದು ನಾವು ಪ್ರಭುಪಾದ್ರ ಒಂದು ಜೀವನದಲ್ಲೂ ನೋಡ್ಬೋದು. ಪ್ರಭುಪಾದ್ರಿಗೆ ಕೆಲವೊಂದು ಯಾರೋ ಒಬ್ರು ಬಂದು ಕೇಳ್ತಾರಂತೆ, ನೀವು ಭಗವಂತನ ಅಂತ ಕೇಳ್ತಾರಂತೆ ಪ್ರಭುಪಾದರಿಗೆ. ಪ್ರಭುಪಾದರು ಹೇಳ್ತಾರಂತೆ, ಸ್ವಲ್ಪ ಹೊತ್ತು ಹಿಂಗೆ ನಿಂತು ಹೇಳ್ತಾರಂತೆ, ಇಲ್ಲ ನಾನು ಭಗವಂತನ ಸೇವಕನಾಗೋಕೆ ಇನ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ. ಅಂದ್ರೆ ನಾನಿನ್ನ ಅಂತ ಹೇಳ್ತಾರೆ, ನಾನಿನ್ನ ಸೇವಕನಾಗೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರಂತೆ. ಅಂದ್ರೆ ಯಾವತ್ತೂ ಸಹನು ಗುರುಗಳು ಶುದ್ಧ ಗುರುಗಳಿದಾರಲ್ಲ, ಅವ್ರು ಯಾವತ್ತೂ ತಾವು ಭಗವಂತ ಅಂತ ಹೇಳ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಭಗವಂತನ ಪ್ರತಿನಿಧಿ. ಯಾವತ್ತು ಹೇಳ್ಕೊಳ್ತಾರೆ, ನಾವು ಭಗವಂತನ ಪ್ರತಿನಿಧಿ ಅಂತ ಹೇಳ್ಕೊಳ್ತಾರೆ. ತಮಗೆ ತಾವೇ ದೇವರು ಎಂದು ಸೋಗು ಹಾಕುವುದನ್ನು ವೇದಶಾಸ್ತ್ರಗಳು ನಿಷೇಧಿಸುತ್ತವೆ. ಅಂದ್ರೆ ಎಲ್ಲ ವೇದಶಾಸ್ತ್ರಗಳಲ್ಲೂ ಇದೆಯಲ್ಲ, ಅಂದ್ರೆ ಯಾರ್ಯಾರು ತಾವು ದೇವ್ರು ಅಂತ ಹೇಳ್ಕೊಳ್ಳೋ ಹಾಗಿಲ್ಲ. ನಿಜವಾದ ಸಾಚಾ ಗುರುವು ಭಗವಂತನ ನಿಷ್ಠಾವಂತನಾದ ಅಂತರಂಗ ಸೇವಕ. ಯಾರು ಗುರು ನಿಷ್ಠಾವಂತ ಆಗಿದಾನೋ ಅವ್ರು ಯಾವ ಹೇಳ್ತಾರೆ ಅಂತ ಭಗವಂತನ ಅವನು ಅಂತರಂಗ ಸೇವಕನಾಗಿರ್ತಾರೆ. ಅಂದ್ರೆ ಗುರುಗಳು ಭಗವಂತನಿಗೆ ತುಂಬಾ ಹತ್ತಿರದವರಾಗಿರ್ತಾರೆ, ಒಂದು ನೇರ ಒಂದು ಸಂಬಂಧವನ್ನ ಇಟ್ಕೊಂಡಿರ್ತಾರೆ. ಆದ್ದರಿಂದಲೇ ಕೃಷ್ಣನಿಗೆ ಸಲ್ಲುವಷ್ಟೇ ಗೌರವ ಗುರುವಿಗೂ ಸಲ್ಲಬೇಕು. ಆದ್ರಿಂದ ಕೃಷ್ಣನಿಗೆ ನಾವು ಎಷ್ಟು ಒಂದು ಗೌರವವನ್ನ ಕೊಡ್ತೀವೋ ಗುರುಗೂ ಕೊಡ್ಬೇಕು. ಅಂದ್ರೆ ಗುರು ಮತ್ತೆ
ಭಗವಂತ ಇಬ್ರು ಒಂದೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ಎಲ್ಲಾ ಕಡೆಗೂ ಬರಕ್ಕಾಗಲ್ಲ, ಅದರಿಂದ ಗುರುಗಳನ್ನ ಕೊಟ್ಟಿದ್ದಾನೆ. ಸೊ ಗುರುನ ನಾವು ಭಗವಂತ ಅನ್ನೋ ಒಂದು ಭಾವನೆಯಿಂದನೇ ನಾವು ನೋಡ್ಬೇಕು. ಯಾಕೆಂದ್ರೆ ನಾವು 10 ಅಪರಾಧಗಳನ್ನು ಹೇಳ್ತೀವಲ್ಲ, ಭಗವಂತನ ನಾಮಕ್ಕೆ ಸಲ್ಲಿಸುವ 10 ಅಪರಾಧಗಳಲ್ಲಿ 3ನೇದು ಬರುತ್ತೆ. ಯಾವತ್ತು ನಾವು ಗುರುಗಳ ಆದೇಶವನ್ನ ನಾವು ತಿರಸ್ಕರಿಸಬಾರ್ದು, ಅವರ ಆದೇಶವನ್ನು ನೆಗ್ಲೆಕ್ಟ್ ಮಾಡಬಾರ್ದು, ಮತ್ತೆ ಅವರನ್ನ ಒಂದು ಸಾಮಾನ್ಯ ವ್ಯಕ್ತಿ ಅಂತ ತಿಳ್ಕೊಬಾರ್ದು. ಯಾಕೆಂದ್ರೆ ಅವರು ಭಗವಂತನಿಗೆ ಸಮಾನ ಆಗಿದ್ದಾರೆ. ಸಲುವಾಗಿ ಅವರಿಗೆ ನಾವು ಭಗವಂತನಿಗೆ ಎಷ್ಟು ನಾವು ಒಂದು ಗೌರವವನ್ನ ಇದ್ ಮಾಡಿದ್ವೋ ಅದೇ ಒಂದು ಗೌರವ ಅಥವಾ ಎಲ್ಲಾ ಗೌರವನ ಗುರುವಿಗೆ ನಾವು ಕೊಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ತುಂಬಾ ಗುರುಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಂಡ್ ಮಾಡಿ ನೀವು ಎಂಡ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ನಾಗವೇಣಿ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಮಾತಾಜಿ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಎಲ್ಲಾ ಭಕ್ತರು